ಲೈವ್ ಬಂದವ್ರು ಲೈಕ್ ಕೊಡಿ, ಹೈಡಲ್ಲಿ ಇರ್ಬೇಡಿ, ಕಮೆಂಟ್ ಮಾಡಿ, ಮೆಸೇಜ್ ಮಾಡಿ. ಹೆಸರು ಲಾಗ್ಸ್ ಅಲ್ಲಿ ನೋಡ್ತಿರೋ ಬಾರಿ ಅಪರೂಪ ಅಣ್ಣ, ಹೆಸರಣ್ಣ ಬಾರಿ ಅಪರೂಪ. ಜಾನ್ವಿ ಸಿಸ್ ಬಂದ್ರು, ಜಾನ್ವಿ ಸಿಸ್ ಬಾರಿ ಅಪರೂಪ ಇರ್ಲಾ. ಬರ್ಸ ಕಮ್ಮಿಂಡೆ, ಬರ್ಸ ಇನಿ ಕಮ್ಮಿಂಡಿ ಜಾನ್ವಿ ಸಿಸ್ ನಿಕಾಲ್ ಅಲ್ಪೊಂಡೆ ಲೈಕ್ ಡನ್ ಬಂದ್ರೆ ಥ್ಯಾಂಕ್ ಯು. ಹೆಸರನ್ನೆಲ್ಲ ಬಾರಿ ಅಪರೂಪ. ಬಕ್ಕ ಜಾನ್ವಿ ಸಿಸ್ ಬಾರಿ ಅಪರೂಪ ತಕೊಂಡ್ರ ಜನ. ಜಾನ್ವಿ ಸಿಸ್ ಇನ್ಸ್ಪೈರಿಂಗ್ ಸಿಸ್ ಇಜ್ಜರಿ, ಶಾಲಿನಿ ಸಿಸ್ ಇಜ್ಜರ ಲೈವ್ ಎಂಕ್ ತೋಜುಲಿ ಇಜ್ಜಾರನ. ಕಾಫಿ ಆಂಡೆ ಎಸ್ಆರ್ ಅಣ್ಣ, ಚಂದ್ರಶೇಖರ್ ಅಣ್ಣ ಕಾಫಿ ಆಂಡ. ಎನ್ನ ಕೈಟ್ ಮೊಬೈಲ್ ಇಜ್ಜಿ ದಾನೆ, ಮೊಬೈಲ್ ಇಜ್ಜಿ ಈರ್ ಚಾನಲ್ ಒಂದು ಮಲ್ತಾರೆ, ಪ್ರಮೋಷನ್ ಮಲ್ತಾರ ಚಂದ್ರಿಕಾ ಸಿಸ್ನೆಟ್ ಏನಾರ ವಿಡಿಯೋ ತುಯ್ಯೆ ಕಮೆಂಟ್ ಪಾಡ್ಜಿ ವಿಡಿಯೋ ತುದ ತೀರ್ನ ಇತ್ತಾರ ದೈಟ್ ವಿಡಿಯೋಡು ಒಂಚ ದಾದಂತ ತುಯ್ಯೆ. ರವಿವಾರಕ್ಕೊಮ್ಮೆ ಲೈವ್ ಮಾಡ್ತಾರೆ, ಲಾಸ್ಟ್ ರವಿವಾರ ಮಾಡಿದ್ದೀನಿ. ಹೌದಾ, ನಾನು ಎಲ್ಲಿ ಕಾಣ್ತಾ ಇಲ್ಲ ಇನ್ಸ್ಪೈರಿಂಗ್ ಸಿಸ್, ಎಲ್ಲಿ ಹೋಗಿದ್ದಾರೆ ಅಂತ ಕೇಳಿದೆ, ಕಿರಣ್ ಹತ್ರ ಕೇಳಿದೆ, ಅವರು ಗೊತ್ತಿಲ್ಲ ಅಂತ ಹೇಳಿದ್ರು. ಇಲ್ಲದಿದ್ರೆ ಬರ್ತಾರಲ್ಲ, ಯಾರ ಲೈವ್ ಅಲ್ಲಿ ಕೂಡ ಕಾಣ್ತಾ ಇಲ್ಲ. ನಾನಾ ಅವಳು ಮೀದು ಕುಲೊಂದುಲ್ಲೆ. ಜಾನ್ವಿ ಸಿಸ್ ನಿಮ್ದು ಕಾಫಿ ಆಯ್ತಾ? ನಿಮ್ಮ ಸತ್ಯನಾರಾಯಣ ಶನಿ ಕತೆ ವಿಡಿಯೋ ನೋಡಿ ಬಂದೆ. ಥ್ಯಾಂಕ್ ಯು ಜಾನ್ವಿ ಸಿಸ್, ಥ್ಯಾಂಕ್ ಯು ಸೋ ಮಚ್. ನಿಮ್ದು ವಿಡಿಯೋ ನೋಡ್ಲಿಲ್ಲ, ಇವತ್ತು ನೋಡ್ತೇನೆ. ಒಂದು ನೋಡ್ಲಿಕ್ಕೆ ಅಂತ ಚಾಲ್ ಮಾಡಿದೆ, ಆಗ ಮತ್ತೆ ಎಂತ ಕಾಲ್ ಬಂತು, ಮತ್ತೆ ಈಗ ಲೈವ್ಗೆ ಬಂದೆ. ಬಿಸಿ ಅನ್ಸುತ್ತೆ ಶಾಲೆಗೆ. ಓ ಹೌದೌದು, ಆಗಿರ್ಬೋದಲ್ಲ. ಇನ್ನು ಮಾಡ್ಬೇಕು ಅಂತ ಹೇಳ್ತಾರೆ. ಮಕ್ಕಳು ಹೋದ್ರ ಸ್ಕೂಲಿಗೆ ಜಾನ್ವಿ ಸಿಸ್? ಆರಾಮದಲ್ಲಿ ನೋಡಿ. ಓಕೆ ಮತ್ತೆ ನೋಡ್ತೇನೆ. SR ಲಾಗ್ ಸಪೋರ್ಟಿಂಗ್ ದುಲೇರಿ SR ಅಣ್ಣ ಈರು ಒಂಜಿ ಮಲ್ಪನೆ ಯಾನ್ ಕೊಡೆ ನಾಡಿ ಏನ ಚಾನಲ್ ಕಿಜಿ ಮಾರ್ರೆ. ಒಂಜಿ ಕೊಂಚ ಕಮೆಂಟ್ ಪಾಡ್ಲೆ ಅವೆ ಅಣ್ಣ, ಮಸ್ತ್ ದಿನ ಅಂಡ್ ಯಾನ್ ನಾಡ್ನಾಗ ಈರ ಚಾನಲ್ ದಿಕ್ಕುಜಿ SR ಲಾಗ್ಸ್ ಕೋಡೆ ಚಂದ್ರಿಕಾ ಸಿಸ್ ಲಿಂಕ್ ಕುಡಿತು ತೋಜ್ ಅಲ್ಪೆ ಚಾನಲ್ದು. ಹೌದಕ್ಕ ತುಯ್ಯ ನಾಡಿ SR ಲಾಗ್ಸ್ ಅಂತ ದಿಕ್ಕಿಜಿ ಮಸ್ತ್ ದಿನ ಅಂಡ್ ಚಾನಲ್ ತೂತಿಜಿ ಇರೆಲ್ಲ ತೂತಿಜಿ ಲೈವ್ಗಳು ಬರ್ಪಿದ್ದಾರೆ ಅಣ್ಣ. ಮತ್ತೆ ವಿಶೇಷ ಏನಿಲ್ಲ ಸಿಸ್, ನಿಮ್ದು ಎಂತ ವಿಶೇಷ? ಮಕ್ಕಳು ಸ್ಕೂಲಿಗೆ ಹೋದ್ರ? ಜೋಕುಲ್ ಸ್ಕೂಲ್ ಪೋಯರೆ ಜಾನ್ವಿ ಸಿಸ್? ನಿಮ್ಮ ವಿಡಿಯೋ ಚಂದ ಮಾರಾಯರೇ. ನಮ್ಗೆ ಜಾನ್ವಿ ಸಿಸ್, ನನ್ಗೆ ನಿಮ್ಮ ವಾಯ್ಸ್ ಅಂದ್ರೆ ತುಂಬಾ ಇಷ್ಟ. ನೀವು ಎಷ್ಟು ಚಂದ ಹೇಳ್ತೀರ, ಅದು ಭಗವದ್ಗೀತೆದ್ದು ಶ್ಲೋಕ ಎಲ್ಲ ತುಂಬಾ ಚಂದ ಹೇಳ್ತೀರ ನೀವು. ಹಿಂದಿಯಲ್ಲಿ ಕೂಡ ಎಷ್ಟು ಚಂದ ಹೇಳ್ತೀರ ನೀವು. ಇಚ್ಚಿ ಪನಂದುಲ್ಲೇರು, ಹರೇ ಕೃಷ್ಣ ಪನಂದುಲ್ಲೇರು. SR ಟೈಲರ್ ಲಾಗ್ ಇತ್ತೆ, SR ಟೈಲರ್ ಲಾಗ್ಸ್ ಆತನ. SR ಲಾಗ್ಸ್ ಅತಿ ಒಂಜಿ ಕಮೆಂಟ್ ಪಾಡ್ಲೆ ಅಣ್ಣ ಇಂಕ್ ಅವೇ ಒಂಜಿ ಹಾಯ್ ಪಂದ್ ಪಾಡ್ದು ಬಿಡ್ಲಿ.
ನಿಮ್ಮದು ಅದೇ ದಿನ, ನಿಮ್ದು ವೆರೈಟಿ, ನಮ್ಮದು ಅದೇ ದಿನ, ನಿಮ್ದು ವೆರೈಟಿ ಅಕ್ಕ ಅಂತ ಹೇಳ್ತಾರೆ. ಹೌದೌದು. ಅಲ್ಲಲ್ಲ ಅದೇ ದಿನ ಅಂದ್ರೆ ಕೇಳ್ಲಿಕ್ಕೆ ತುಂಬಾ ಇದಾಗ್ತದೆ. ನಿಮ್ದಂದ್ರೆ ಬೆಳಿಗ್ಗೆ ಬೆಳಿಗ್ಗೆ ನೀವು ಹಾಕ್ತಿರಲ್ಲ, ಒಂದು ಕೇಳಿದ್ರಲ್ಲ ತುಂಬಾ ಒಂಥರ ಮನಸ್ಸಿಗೆ ಅದು ಖುಷಿ ಆಗ್ತದೆ ಅದನ್ನು. ಅದಕ್ಕೆ ನಾನು ಬೆಳಿಗ್ಗೆ ಇಡ್ತೇನೆ, ಅದೇನಾದ್ರೂ ಕೆಲಸ ಬಂದು ಬೆಳಿಗ್ಗೆ ಬಿಸಿ ಇರ್ತೇವಲ್ಲ, ಹಾಗೆ ನೋಡ್ಲಿಕ್ಕೆ ಆಗುದಿಲ್ಲ ಒಮ್ಮೊಮ್ಮೆ. ಕೆಲಸ ಮಾಡುವಾಗ ಕೇಳ್ತಾ ಇರ್ಬೋದು, ಹಾಗೆ ಆಗ್ತದೆ. ಹರೇ ಕೃಷ್ಣ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಜನೀಸ್. ನೀವು ಲೈವ್ ಮಾಡುದಿಲ್ಲಲ್ಲ ಸಿಸ್ಟರ್? ವಿಡಿಯೋ ಓಡಿದ್ರೆ ನಮ್ಗೆ ಲೈವ್ ಮಾಡ್ಬೇಕಂತ ಇಲ್ಲಲ್ಲ. ವಿಡಿಯೋ ಓಡುದಿಲ್ಲಲ್ಲ, ಹಾಗೆ ಕಷ್ಟ. ಎಸ್ ಸರ್ ಅಣ್ಣ ಲೈವ್ 8 ಗಂಟೆಗೆ. ಚಂದ್ರಶೇಖರ್ ಅಣ್ಣ ಪೋಯರಾ ಲೈವ್ 8 ಗಂಟೆಗೆ. ಅದಕ್ಕೆ ನಾನು ಹುಡುಕುದು ಇನ್ಸ್ಪೈರಿಂಗ್ ದಿನಾಲು ನೋಡ್ತೇನೆ. ಮೊನ್ನೆ ನಿಮ್ಮಲ್ಲಿ ನಿಮ್ಮ ವಿಡಿಯೋಗೆ ಒಂದು ಕಮೆಂಟ್ ಮಾಡಿದ್ರು, ಆಗ ನಾನು ಅವರಿಗೆ ಕಮೆಂಟ್ ಮಾಡಿದ್ದೆ ಅಲ್ಲಿ ಕೂಡ, ಅವರಿಗೆ ಇನ್ಸ್ಪೈರಿಂಗ್ ಸಿಸ್ಗೆ ಅದು ಇಲ್ವಾ, ಮತ್ತೆ ಅವರ ವಿಡಿಯೋಕ್ಕೆ ಹೋಗಿ ಒಂದು ಕಮೆಂಟ್ ಮಾಡಿದೆ, ಎಲ್ಲಿದ್ರಿ ಲೈವ್ ಇಲ್ವಾ ಅಂತ. ನಾಗರಾಜ್ ಪೂಜಾರಿ ಅವರು ಬಂದ್ರು, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ. ಗುಡ್ ಮಾರ್ನಿಂಗ್ ನಾಗರಾಜ್ ಪೂಜಾರಿ ಅವರೇ, ಗುಡ್ ಮಾರ್ನಿಂಗ್. ಕಾರು ತೆತ್ತದಾರಾ ಪನೊಂದುಲ್ಲೆ ಕಾರು ದೇಯಿಜ್ಜಿ ಅವೇನ ಪೊಪ್ಪನ ಗಾಡಿ ಇನೋವಾ, ಇನೋವಾ ಕೃಷ್ಣ ಪೊಪ್ಪನ ಗಾಡಿ ಎಂಗುಲ್ದೇ ಇಜ್ಜ ಎಪ್ಪೊಡುಂದುಲ್ಲ ಆಂಡ ಇತ್ತೆತ್ತು ಕಾಸು ಬರಚ್ಚ ಕೈಟ್ ತೆಪ್ಪರೆ ಅವು ಪೊಪ್ಪನೆ ಇನೋವಾ ಅವು ಒಂಜಿ ಐನಾಜಿ ವರ್ಷ ಆಂಡ್ ದೆತ್ತುದು ಪೊಪ್ಪ ದೆತ್ತೊಂದು. ಲೈವ್ ಮಾಡ್ತಾರಂತೆ ಸಂಡೇ, ನನ್ಗೆ ಹರಿವಿ ಸಿಕ್ಕಿದೆ. ಓಕೆ ಓಕೆ, ಸಂಡೇ ನೋಡ್ತೇನೆ. ನಾನು ಎಷ್ಟು ಗಂಟೆಗೆ ಅಂತ ಗೊತ್ತಿಲ್ಲಲ್ಲ ಜಾನ. ತುಂಬಾ ದಿನ ಆಯ್ತು ಅವ್ರ ಹತ್ರ ಮಾತಾಡಿ ಅಲ್ವಾ? ನಿಮ್ಮ ಹತ್ರ ಕೂಡ ಮಾತಾಡಿಕೊಂಡು ತುಂಬಾ ದಿನ ಆಯ್ತು. ಆದ್ರೆ ನಿಮ್ದಾದ್ರೆ ವಾಯ್ಸ್ ಆದ್ರೂ ಕೇಳ್ತೇವಲ್ಲ ನಾವು, ನೀವು ದಿನಾಲು ಶ್ಲೋಕ ಹಾಕ್ತಿರಲ್ಲ, ಹಾಗೆ ಒಂದು ಖುಷಿ ಆಗ್ತದೆ. ಅವ್ರದ್ದು ವಿಡಿಯೋ ಕೂಡ ಇಲ್ಲ ಈಗ. 9 ರಾತ್ರಿ. ಓಕೆ ಓಕೆ. ನಾಗರಾಜ್ ಪೂಜಾರಿ ಅವರು ಇದ್ದೀರಾ? ಚಾನಲ್ ಇದೆಯಾ ನಿಮ್ದು? ಪಾಡುದು ಎನ್ನೆ ಎನ್ನೆರೇನು ಪಾಡುದು ಎನ್ನೆ ಪನ್ನೊಂದುಲ್ಲೇರ ಅರ್ಥ ಇಜ್ಜಿ. ನಾನು ಅದಕ್ಕೆ ಇವತ್ತು ಬಂದಿದ್ದು ಲೈವಿಗೆ. ಹೌದೌದು, ತುಂಬಾ ದಿನ ಆಯ್ತು ಜಾನ್ವಿ ಸಿಸ್ಟರ್ ಅಲ್ವಾ? ಜಾನ್ವಿ ಸಿಸ್ಟರ್ ಫ್ರೀಯೇ ಈಗ ಜಾನ್ವಿ ಸಿಸ್ಟರ್? ಎಂತ ತಿಂಡಿ ಮಾಡಿದ್ದು ಜಾನ್ವಿ ಸಿಸ್ಟರ್? ಕಾರು ಈರ್ನ ಪಡುಡು ಎನ್ನುಲಿ ಅಂದಂದು ಕಾರ್ ಎಂಕ್ಲ ಕಾರ್ ದೆಪ್ಪೊಡು ಎನ್ನುವೆ ಸ್ವಂತ ಕಾರ್ ದೆಪ್ಪುಗ ಅಂದತೆ. ಎಸ್ ಸರ್ ಸಪೋರ್ಟಿಂಗ್ ಥ್ಯಾಂಕ್ ಯು. ದಾದಿ ಅಣ್ಣ ತಿಂಡ್ರೆ ಎಸ್ ಸರ್ ಅಣ್ಣ ತಿಂಡ್ರದೆ ಚಂದ್ರಶೇಖರ್ ಅವರೇ ತಿಂಡಿ ಅಂತ ನಿಮ್ಗೆ ಈನಕೈಟ್ ಮೊಬೈಲ್ ಇಂಚಿ ಪಂಡರ್ ದಾನೆ ಈ ಇಲ್ಲ ಅಕ್ಕ ಸಣ್ಣದು ಬಳಿದು. ಸಣ್ಣದು ಮನೆಯ ಜೊತೆ ಅದಕ್ಕೆ ಬಿಸಿ. ಹೌದೌದು, ರೊಟ್ಟಿ ಅಂತ ಹೇಳ್ತಿದ್ರಿ. ನಾವು ಯಾವಾಗ ಅಲ್ಲ ಜಾನ್ವಿ ಫ್ರೀ ಆಗುದು, ಫ್ರೀ ಮಾಡಿಕೊಂಡು ನಾವು ನಮ್ಮ ಕೆಲಸ ಮಾಡ್ಬೇಕು ಅಷ್ಟೇ ಅಲ್ವಾ? ನನ್ಗೆ ಲೈವ್ಗೆ ಕುತ್ಕೊಂಡೆ 1 ಗಂಟೆ ಹೋಗ್ತದೆ. 1 ಗಂಟೆ, ಅದಕ್ಕೆ ನಾನು 1 ಗಂಟೆ ಮಾಡುದು. ಮತ್ತೆ ಎಲ್ಲ ಕೆಲಸ ಹಾಗೆ, ಮಕ್ಕಳು ಸ್ಕೂಲಿಗೆ ಹೋದದ್ದು ಅಷ್ಟೇ, ಎಲ್ಲ ಕೆಲಸ ಅಲ್ಲಿ ಉಂಟು. ಮಗಳಿಗೆ ಬೋಡ್ತೆ ಅಂದಿಯೇ ನಮಕ್ ಒಂಜೊಂಜಿ ಮೊಬೈಲ್ ಇತ್ತು ನೋಡಿದೆ ಎಂಕಲ್ ಅಂಚೆನೆ ಇತ್ತೆ ಶಾಲೆ ಸ್ಟಾರ್ಟ್ ಆಡತೆ ಇತ್ತೆ ಆ ಪ್ರಾಜೆಕ್ಟ್ ಅವು ಒಂದು ಪೂರ ಬರ್ಪುಡತೆ. ಕೆಲವೊಂದ್ಸಲ ಲೈವ್ ಬತ್ತಿನಕಲೆ ಸಪೋರ್ಟ್ ಮಲ್ಪೆರೆ ಪೋರ್ನೇ ಬಾರಿ ಬಂಗ ಹಾಪುಡು ಹೊರ ಬಯ್ಯ ಅನ್ನದ ಪೊರ್ತು ಅಕ್ಲೆಗ್ ಮೊಬೈಲ್ ಕೊಡಾಪುಂಡು ಜೋಕ್ಲೆಗ್ ಒಡನ ಮೊಬೈಲ್ ಬರ್ಪುಂಡು ಮಲ್ಲ ಬಾಯ್ ಪತ್ನಿ ಅತೆ ಅಂಚೆ ಎನ್ನ ಮೊಬೈಲ್ ಕೊರೊಡು ಆಪುಂಡು. ಇಂಕ್ಲೆತೆ ಬಾರಿ ಬಂಗ ಆಪುಂಡು ಎರೆಗ್ಲ ಸಪೋರ್ಟ್ ಮಲ್ಪೆರೆ ಬಯ್ಯರ್ ಪಕ್ಕ ಪೋಯಿ 7 ಗಂಟೆ ತಕ ಪೋಪಿನ ಬಂದ ಐನರೆ ಇರ್ದು 7 ಗಂಟೆ ಬಿಟ್ಟ ಟ್ಯೂಷನ್ ಆಪುಂಡು ಐದಕ್ಕ ಬತ್ತುದು ಹೋಮ್ ವರ್ಕ್ ಮಲ್ಪೆತೆ ಅಂಚ ಬಂಗ ಆಪುಂಡು ಮಸ್ತ್ ಮೊಬೈಲ್ ಒಂಜೆ.
10ನೇ ಕ್ಲಾಸ್ ಮಗನ, ಹೌದೌದು, ಒಬ್ಬ 10ನೇ ಕ್ಲಾಸ್, ಒಬ್ಬ 3rd ಸ್ಟ್ಯಾಂಡರ್ಡ್. ಈ ಸಲ 10ನೇ ಕ್ಲಾಸ್. ಅಕ್ಕ ತುಂಬಾ ಯಂಗ್ ನೀವು, ಏನಿಲ್ಲ ರೀ, ತುಂಬಾ ಯಂಗ್, ಅದು ಸುಮ್ಮನೆ ಅದು ಫಿಲ್ಟರ್ ಮಾಡಿ ಎಲ್ಲ ಹಾಕುದಲ್ಲ, ಹಾಗೆ ಹೆಂಗ್ ಕಾಣ್ತೀನಿ. ಇಲ್ಲ ಜಾನ್ವಿ ಸಿಸ್ಟರ್, ಹಾಗೆ ಹೆಂಗ್ ಕಾಣುದಿಲ್ಲ, ಇದು ಕೂದಲೆಲ್ಲ ಬಿಳಿ ಆಗಿದೆ ಇಲ್ಲಿ. ಅದು ಫೋಟೋ ಎಲ್ಲ ಸ್ವಲ್ಪ, ವಿಡಿಯೋ ಎಲ್ಲ ಸ್ವಲ್ಪ ಫಿಲ್ಟರ್ ಮಾಡಿ ಹಾಕುದಲ್ಲ, ಹಾಗೆ ಸ್ವಲ್ಪ ಚಂದ ಕಾಣ್ತದೆ ಅಷ್ಟೇ, ಮತ್ತೆ ಏನಿಲ್ಲ. ಓದಿಸಿ ಅಕ್ಕ, ಬಿಡಿಬೇಡಿ ಇದೊಂದು ಕಷ್ಟ. ಹೌದು ಜಾನ್ವಿ sis, ಕೇಳುದೇ ಇಲ್ಲ ಜಾನ್ವಿ sis. ನಾನ್ ಪಾಸ್ ಆಗ್ತೇನೆ ಅಷ್ಟೇ ಹೇಳ್ತಾನೆ ಅವನು. ಮತ್ತೆ ನಂಗೆ ಹೆಚ್ಚು ಬಲವನ್ನು ಮಾಡಿ ಕೂಡ ಆಗುದಿಲ್ಲ. ಅದು ಟ್ಯೂಷನ್ಗೆ ಹಾಕಿದ್ದೇನೆ, ಟ್ಯೂಷನ್ಗೆ ಹೋಗ್ತಾನೆ ಈಗ. ಅದುವೇ ಕಷ್ಟ ಆಗುದು, ತುಂಬಾ ಕಷ್ಟ ಓದಿಸ್ಲಿಕ್ಕೆ ಅಂತ. ಹುಡುಗಿಯರಾದ್ರೆ ಕೇಳ್ತಾರೆ, ಈ ಹುಡುಗರು ಕೇಳುದೇ ಇಲ್ಲ. ಸ್ವಲ್ಪ ಆಟದಲ್ಲಿ ಜಾಸ್ತಿ ಅಲ್ಲ ಇರುದು, ಹಾಗೆ. ಇಲ್ಲ, ಲಕ್ಷಣ ನೀವು, ಥ್ಯಾಂಕ್ ಯು ಥ್ಯಾಂಕ್ ಯು. ಅಲ್ಲ, ನಿಜ ನೋಡಿದ್ರೆ ನೀವು ನಿಜ ನೋಡ್ಬೇಕು ನನ್ನನ್ನು. ಆ, ಅದೇ. ಈಗ ಮೇಕಪ್ ಎಲ್ಲ ಹಾಕಿ ಸ್ವಲ್ಪ ನಾವು ಇದಾಗ್ತದೆ, ರೆಡಿ ಆಗ್ತದೆ ಅಲ್ಲ. ಮನೆಯಲ್ಲಿದ್ರೆ ಏನಿಲ್ಲ, ತಲೆ ಕಟ್ಟುದಿಲ್ಲ, ಕೂದಲು ಬಾಚುದಿಲ್ಲ, ಎಂತ ಇಲ್ಲ. ಡ್ರೆಸ್ಸಿಂಗ್ ಕೊಟ್ರ ಈಗಿನ ಮಕ್ಕಳು, ಅದರಲ್ಲಿ ಹುಡುಗರು ಕಷ್ಟ ಓದುವುದು. ಹೌದೌದು, ಹುಡುಗರು ತುಂಬಾ ಕಷ್ಟ, ತುಂಬಾ. ನಾವು ಒಬ್ಬೇ ಹೊಡಿಬೇಕು, ಅವರು ಪುಸ್ತಕ ಮುಟ್ಟುದಿಲ್ಲ. ಮತ್ತೆ ಕೆಲವೊಂದು ಏನ್ ಗೊತ್ತಾ ಜಾನ್ವಿ sis, ಕೆಲವೊಂದು ಮಕ್ಕಳಿಗೆ ಅರ್ಥವೇ ಆಗುದಿಲ್ಲ ಟೀಚರ್ ನವರು ಹೇಳಿದ್ರೆ, ಪಾಠ ಮಾಡಿದ್ರೆ. ಟ್ಯೂಷನ್ಗೆ ಹೋಗಿ ಬಂದ ನಂತರ ಸ್ವಲ್ಪ ಅರ್ಥ ಆಗ್ತದೆ ಅಂತ ಹೇಳ್ತಾರೆ. ಶಾಲೆಯಲ್ಲಿ ಹೇಳಿಕೊಟ್ಟದ್ದು ಅರ್ಥವೇ ಆಗುದಿಲ್ಲ ಅಂತ ಹೇಳ್ತಾರೆ, ಈ ಮ್ಯಾಥ್ಸ್ ಎಲ್ಲ. ನಂಗೆ ಎಂತ ಮಾಡ್ಬೇಕಂತ ಗೊತ್ತಿಲ್ಲ, ಈಗಲೇ ಅರ್ಥ ಆಗದಿದ್ರೆ ಇನ್ನು ಪರೀಕ್ಷೆ ಟೈಮಲ್ಲಿ ಕಷ್ಟ ಆಗ್ತದೆ. ರಕ್ಷಿತ್ ಅವರು ಬಂದ್ರು. ರಕ್ಷಿತ್ ಅವರೇ, ಹಾಯ್. ರಕ್ಷಿತ್ ಇವ ಗೇಮ್ ಚಾನಲ್ ಅತ್ತೆ, ಚಾ ಪರಿಯಾರ ರಕ್ಷಿತ್. ದಾದ ತಿನ್ನರ, ವೆಲ್ಕಮ್ ಟು ಮೈ ಲೈವ್. ಟೀಚರ್ ಕೂಡ ಹಾಗೆ, ಹೌದೌದು. ನಾವು ಅಷ್ಟು ಫೀಸ್ ಕಟ್ಟಿ ಕೂಡ ತುಂಬಾ ಕಷ್ಟ. ನಾವೇ ಟ್ಯೂಷನ್ಗೆ ಹಾಕ್ಬೇಕು, ಒಂದು ಸ್ವಲ್ಪ ಕೂಡ ಮಕ್ಕಳಿಗೆ ಬರುದಿಲ್ಲ. ಅದಕ್ಕೆ ನೀವು ಓದ್ಬೇಕು ಸಂಗೀತ ಅವರೇ. ಅಂದ್ರೆ ನಾನು ಓದ್ತೇನೆ ಪ್ರಸಾದ್ ಅವರೇ, ಮಗ ಕುತ್ಕೊಳ್ಬೇಕಲ್ಲ ನನ್ನೊಟ್ಟಿಗೆ. ನಾನೇ ಧ್ಯಾನ್ ಶಾಲೆ ಹೋಗ್ತೀನಿ ಅವೇ, ಪ್ರಸಾದ್ ಅಣ್ಣ. ನಾನು ಎಲ್ಲೆಲ್ಲಿ ಧ್ಯಾನ್ ಶಾಲೆ ಹೋಗ್ತೀನಿ. ಜಾನ್ವಿ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ, ಥ್ಯಾಂಕ್ ಯು ಜಾನ್ವಿ ಸಿಸ್. ಪ್ರಸಾದ್ ಅಣ್ಣ ಓಲ್ ಕಾಲೇಜ್ ಉಂಟು ತೂಲೆ, ಯಾನ್ ಫಸ್ಟ್ ಪಿ.ಯು.ಸಿ ಸೇರೋಡಿಯೇ. ರಕ್ಷಿತ್ ಅವರೇ, ಗೇಮಿಂಗ್ ಚಾನಲ್ ಹೌದಂತ. ಆ ಆತು ಇದೇನಾಡಿ ಅನ್ನಾಡಿ ಚಾನ್. ನನ್ ಮಗನ ವೈಟ್ ಆಫೀಸ್ ಹೋಳು, ನನ್ನ ವೈಟ್ ಆಫೀಸ್ ಓಪನ್ ಮಲ್ಪುಗ ಪ್ರಸಾದ್ ಅಣ್ಣ, ಏತ್ ದಿನ ಜ್ವರ ಮುಗೀಜೇಂಡ ಏಪ ಜಾಗರ ಆಡ್ರೆ ಹೋಗ್ತೀನಿ. ಎಲ್ಲರ ಮನೆಯಲ್ಲೂ ಹಾಗೆ, ಹೌದು ಸಿಸ್, ಎಲ್ಲರ ಮನೆಯಲ್ಲೂ ಹಾಗೆ. 10th ಅಂದ್ರೆ ನಮ್ಗೆ ತುಂಬಾ ಹೆದರಿಕೆ ಇತ್ತು, 10th ಅಲ್ಲೆಲ್ಲ ಪರೀಕ್ಷೆ ಎಲ್ಲ ಬರೆಯುವಾಗ. ಇವರಿಗುಂಟಲ್ಲ ಏನಿಲ್ಲ, ಒಟ್ರಾಸಿ, ಸ್ವಲ್ಪ ಕೂಡ ಹೆದರಿಕೆ ಇಲ್ಲ ಎಕ್ಸಾಮ್ ಅಂದ್ರೆಲ್ಲ. ನಮ್ಗೆ ಎಕ್ಸಾಮ್ ಅಂದ್ರೆ ಓ ಹೆದರಿಕೆ, ಅಷ್ಟು ಮಾರ್ಕ್ ತೆಗಿಬೇಕು, ಅವರಿಗಿಂತ ಜಾಸ್ತಿ ತೆಗಿಬೇಕು, ಹಾಗೆಲ್ಲ ಇರ್ತದೆ. ನಿಮ್ಗೆ ಏನಿಲ್ಲ ಇವರಿಗೆ. ನಾನ್ ತೆಗಿತೇನೆ, ಪಾಸ್ ಆಗ್ತೀನಿ ಅಷ್ಟೇ. ದೊಡ್ಡ ಮಕ್ಕಳು ಹಾಗೆ ಅಂತ ಹೇಳ್ತಾರೆ, ಹೌದೌದು. ದೊಡ್ಡವರಾಗಿ ನಂದು ಚಿಕ್ಕದು ಕೂಡ ಹಾಗೆ. ಸೇಮ್. ಎಂತ ಒಟ್ರಾಸಿ ಪಾಪ ಮಕ್ಕಳು, ಎಂತ ಪಾಪ ಮಕ್ಕಳು ಪ್ರಸನ್ನ. ಎನ್ನ ಎಲ್ಲಿ ಅಂದಕ್ಕೆ ಮುಂದಿನ ಕ್ಲಾಸ್ ಫುಲ್ಲೆ ಆಯ್ತು ಟೀಚರ್ ದಾದ ಹೋಮ್ ವರ್ಕ್ ಕೊರಿ ಅಂದ್ರೆ ಆಯ್ತು ಗೊತ್ತಿಗೆ. ಅಮ್ಮ ಅಲ್ಲ ಆರ್ವಿನ ಕೇಳಲೆ ಬಂತೆ. ಅಲ್ಲ ಕ್ಲಾಸ್ ಆಯ್ನ ಕ್ಲಾಸ್ ಬಿಟ್ಟಲ್ಲ ಆರ್ವಿ ಬಂದು. ಅಮ್ಮ ಆರ್ವಿ ನಮ್ಮಡವರ ಕೇಳಲೆಗೆ ದಾದ ಹೋಮ್ ವರ್ಕ್ ಕೊಟ್ಟೆ, ನಾನು ಎಂಕುಲೆ ಶಾಲೆ ಪೋಡ. ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್ ಬರ್ಬೇಕು ಹೇಳಿ ಅಂತ ಹೇಳ್ತೇನೆ, ನಾನ್ ಹೇಳ್ತೇನೆ.
ಸೈನ್ಸ್ ಅಲ್ಲೆಲ್ಲ ಹುಷಾರಿದ್ದಾನೆ, ಅವನಿಗೆ ಸ್ವಲ್ಪ ಮ್ಯಾಥ್ಸ್ ಕಷ್ಟ ಆಗ್ತದೆ. ಮ್ಯಾಥ್ಸ್ ಮತ್ತೆ ಹಿಂದಿ ಸ್ವಲ್ಪ ಕಷ್ಟ ಆಗ್ತದೆ ಅವನಿಗೆ. ಮತ್ತೆ ಇಂಗ್ಲಿಷ್ ಅಲ್ಲೆಲ್ಲ ಓಕೆ. ಎಲ್ಲ ಹೇಳಿದ್ದೇನೆ, ಅದು ತೆಗೆದುಕೊಡ್ತೇನೆ ಇದು ತೆಗೆದುಕೊಡ್ತೇನೆ ಹೇಳಿದ್ದೇನೆ. ಇನ್ನು ನೋಡ್ಬೇಕು ಹೇಗೆ ಆಗ್ತದೆ ಅಂತ. ಮ್ಯಾಥ್ಸ್ ಬರ್ದು ಕಲಿಲಿಕ್ಕೆ ಹೇಳಿ, ಹೌದೌದು ಮ್ಯಾಥ್ಸ್ ಬರ್ದು ಕಲಿಬೇಕು. ಅದು ಕೆಲವೊಂದು ಸ್ಟೆಪ್ ಉಂಟಲ್ಲ, ಸ್ಟೆಪ್ ಅದು ಕಷ್ಟ ಆಗ್ತದೆ ಕೆಲವೊಂದು. ಈಗ ಒಂದೊಂದು ಮೊದಲಾದ್ರೆ ಒಂದು ಸ್ಟೆಪ್, ಕೆಲವು 4 ಸ್ಟೆಪ್ 5 ಸ್ಟೆಪ್ ಇರ್ತದಲ್ಲ ಇದು ಮ್ಯಾಥ್ಸ್ ಅಲ್ಲೆಲ್ಲ. ಅದು ಒಂದ್ 2 ಸ್ಟೆಪ್ ಬರೆದ್ರು ಕೂಡ ಮಾರ್ಕ್ ಕೊಡ್ತಾ ಇದ್ರು. ಈಗ ಆಗಲ್ಲಂತೆ, ಈಗ ಫುಲ್ ಬರೆಬೇಕಂತೆ, ಇಲ್ಲದಿದ್ರೆ ಮಾರ್ಕ್ ಇಲ್ಲಂತೆ, ಹಾಗೆ ಹೇಳ್ತಾರೆ. ಪ್ರಸದನ್ನ ಓಲ್ಲಾರಿಯೇ, ಪ್ರಸದನ್ನ ನೆನಪಿರ್ಬೇಕು ಅಷ್ಟೇ. ಸ್ಟೆಪ್ ಬರಬೇಕಂದ್ರೆ ಹಾಗೆ ಮಾಡ್ಬೇಕು. ಹೌದೌದು, ಈಗಿನ ಮಕ್ಕಳಿಗೆ ಒಂದು ಮಾವಿನಕಾಯಿ ಕಲಿಲಿಕ್ಕೆ ನಾಚಿಕೆ. ಆ ಈಗಿನವರಿಗೆ ಬರ್ಗರ್ ಪಿಜ್ಜಾ ಇದೆಲ್ಲ ಬೇಕು ಅಂತೂ. ಪ್ರಸದನ್ನ ಅತ್ತೆ ನಮ್ಮ ಪುರ ಶಾಲೆ ಪುರ ಕುಕ್ಕು ಪುರ ಕಲ್ದ ಕುಕ್ಕು ಕೊಯ್ಯೋದಿತ್ತ, ಪುಲಿಗೆ ಕೊಯ್ಯೋದಿತ್ತ, ಇತ್ತೆ ಜೋಕುಲ್ ಪುರ ಹಂಚಿದ್ದು ಇತ್ತೆ ಜೋಕುಲ್ ಅದೇ ಅಕಲಿನ ಗಾಡಿನ ಮೂಲ ಇಲ್ಲಡ್ಕೊಂಡೆ ಅಕಲ್ಬೋದು ಶಾಲೆ ಜಪ್ಪುಲತೆ ಅಂಚ ಬರಿಬೇಕು ಬರಿಬೇಕು. ಹೌದು, ಬರೀಲಿಕ್ಕೆ ಉದಾಸೀನ, ಬರೀಲಿಕ್ಕೆ ಉದಾಸೀನ ಬರೀ. ಹಿಂದಿನ ತಿಂಡಿ ಬೇಡ ಈ ಮಕ್ಕಳು ಅಂತ ಹೇಳ್ತಾರೆ. ಹೌದೌದು, ಹಿಂದಿನ ಯಾವ್ದು ತಿಂಡಿ ಬೇಡ, ಮತ್ತೆ ಯಾವ್ದು ಗೊತ್ತು ಕೂಡ ಇಲ್ಲ ಅವರಿಗೆ ತಿಂಡಿ ಎಂತ ಅಂತದ್ದು. ಈಗ ಬಿಸ್ಕಿಟ್ ಅದುವೆ. ಹಾಗೆ ಹರೇ ಕೃಷ್ಣ ಅಂತ ಹೇಳ್ತಿದ್ದಾರೆ. ಕಿರಣ್ ಬಂದ್ರು. ಹಾಯ್ ಕಿರಣ್, ವೆಲ್ಕಮ್ ಟು ಮೈ ಲೈವ್. தேங்க்யூ ஜான்விசிஸ், தேங்க்யூ. பிரசதன் ஓடி போயிரு, 2 மெசேஜ் பார்த்து ஓடின போயிரு. వైటీ ఆఫీస్ నాటే పోతేరా ಪ್ರಸದನ್ನ ಏಪೈ వైటీ ಆಫೀಸ್ ಸತ್ಯ ಪನ್ನಿ ಕೇಳಲೆಗೆ ಒಂಜಿ ಕುಕ್ಕು ಹೊಸ ಅಯ್ಯೋ ಒಂಜಿ ಕುಕ್ಕತ್ತು ಒಂಜಿ ಬೇಲೆ ಪಲ್ಲೆಗೆ ಎಂಕಾಪುಜಿ ಎತ್ಲಿಗಾಪುಜಿ ಎಂಕ ಸಾಕಾಪುಡು ಅವಳು ಬೇತದಾದ ಪಲ್ಲೆಗೆ ಅಲ್ಲ ಕೊಬ್ಬರಿ ಜೋಕುಲು ಬೈದರೆ ಪೋಪು ಜನಕ್ಕೆ ನಗರ ಅಪ್ಪ ಹೋದಾಂಡು. ರೋಲ್ ನಂಬರ್ ಪ್ರೆಸೆಂಟ್ ಟೀಚರ್ ಅಂತ. ಥ್ಯಾಂಕ್ ಯು ಕಿರಣ್, ಥ್ಯಾಂಕ್ ಯು. ಜಾನ್ವಿಸಿಸ್ ಸಪೋರ್ಟಿಂಗ್ ಅಂದಿದ್ದಾರೆ. ಥ್ಯಾಂಕ್ ಯು ಜಾನ್ವಿಸಿಸ್, ಥ್ಯಾಂಕ್ ಯು. ಇದೆನ್ನ ಮಗಿತ್ತು ನಿಂಗೆ ನಿರ್ತಿ ಮೇನ ಅಮ್ಮ ಪೂರ ಪನ್ಪಿನ ಕಲ್ಡ ಮತ್ತೆ ಯಾನ್ ಪನ್ನಿ ವಿಷಯ ಪನ್ನಿ ಇಂಚ ಐದು ನಮ್ಮನೆ ಪೋದು ಪರೀಕ್ಷೆ ಬರೀದ್ ಬೈತು ನೆಡ್ ಎತ್ತು ನಂದ ಕಲ್ತು. ಕೆಲವು ಮಕ್ಕಳು ಆಡ್ಲಿಕ್ಕೂ ಹೋಗುದಿಲ್ಲ. ನಮ್ಗೆ ಸ್ವಲ್ಪ ಆಡುದು ಜಾಸ್ತಿ, ಆಟ ಜಾಸ್ತಿ, ಊಟ ಮತ್ತೆ ಪಾಠ ಕಡಿಮೆ. ಹಾಗೆ ಡೋಂಟ್ ಹೈಡ್ ಕಮೆಂಟ್ ಪ್ಲೀಸ್. ಲೈವ್ಗೆ ಒಂದು ಲೈಕ್ ಕೊಡಿ. ಪ್ರಸದನ್ನ ವೈಟಿ ಆಫೀಸ್ ಓಪನ್ ಮಾಡ್ಕೊಳತ ಮಾರ್ರೆ, ಬಾರಿ ಉಪದ್ರ ಉಂಟು ವೈಟಿದ. ಸಂಗೀತ ಅವರೇ ನಮಸ್ತೆ, ಹೇಗಿದ್ದೀರಾ ನೀವು? ವೆರಿ ಹಾಯ್ ಅಂತ ಹೇಳ್ತಿದ್ರೆ. ಹಾಯ್ ಕಿರಣ್ ಅವರೇ, ನಿಮ್ಗೆ ಯೋಗ ಮಾಡಿ ಹೋಗಿ ಅದೊಂದು ಹೇಳ್ಬೇಡಿ ಕಿರಣ್ ಅವರೇ, ಯೋಗ ಬೇಡ. ಯೋಗ ಮಾಡ್ಲಿಕ್ಕೆ ಪುರ್ಸೊತ್ತಿಲ್ಲ, ಕೆಲ್ಸ ಅಷ್ಟಿದೆ ಈಗ. ಹೌದು, ಊಟ ಕೂಡ ಮಾಡುವುದಿಲ್ಲ. ಊಟ ನಾನು ಟಿಫಿನ್ಗೆ ಕೊಡ್ತೇನಲ್ಲ, ಬರುವಾಗ ಅದರಲ್ಲಿ ಉಳಿಯುತ್ತದೆ ಟಿಫಿನ್ ಅಲ್ಲಿ. ಟಿಫಿನ್ ಇಷ್ಟು ಸಣ್ಣದಿರುವುದು, ಅದು ಕೂಡ ಫಿನಿಶ್ ಮಾಡುದಿಲ್ಲ ಊಟವನ್ನು ಕೂಡ. ಮಲ್ಪುಗ ಪಣದಿಲ್ಲ ಏಪ್ಪ ಬರ್ಸ ಪೂಪುಣ ಅಂತ ಮಲ್ಪುಗ ಅತಿ ಪ್ರಸನ್ನ ಚಾ ಪರಿಯಾರ ದಾದ ತಿಂದ್ರೆ ಮಲ್ದೇರ ಅಮ್ಮ ಮಸಾಲೆ ದೋಸೆ ಮಂದಿರಾ. ಕಿರಣ್ ಇದ್ದೀರಾ? ಕಿರಣ್ ಓಲ್ಲೇರು, ಕಿರಣ್ ಕಮೆಂಟ್ ಇಜ್ಜಿ ಕಿರಣ್. ಹರೇ ಕೃಷ್ಣ ಹೌದಲ್ವಾ ಅಂತ ಹೇಳ್ತಾರೆ. ಹೌದೌದು, ಟಿಫಿನ್ ಕೊಟ್ರು ಕೂಡ ಅಷ್ಟೇ, ಅವರು ಹೇಳಿದ್ದು ಮಾಡಿ ಕೊಟ್ರು ಕೂಡ ಅಷ್ಟೇ, ಅದು ಟಿಫಿನ್ ಅಲ್ಲಿ ಉಳಿಯುತ್ತದೆ. ಸುಮಾರು WH ಆಯ್ತಾ? ಇಲ್ಲ ಇಲ್ಲ, ಫ್ರೀ ಡಿಜಿಟಲ್ ಇದ್ದೇನೆ ಜಾನ್ವಿಸಿಸ್. ಟಿಫಿನ್ ಅಲ್ಲಿ ರಿಟರ್ನ್ ಬಂದೆ, ಬೆಲ್ಟ್ ಅಲ್ಲಿ 4 ಕೊಡ್ಬೇಕು. ಪ್ರಸಾದನ ದಾರುಗುದ್ರೆ ಬೆಲ್ಟ್ ಉಳ್ಳದೆ ಕೂಡ ಕಳುಚ್ಚ ಬೆಲ್ಟ್ ಕೊಡ್ಡ ಐಕುಲು ಬೆಲ್ಟ್ ನಮ್ಮ 10 ಅತೆ ಅಕುಲವೇನ್ ಪೀಂಟ ಬೇರೆ ಬೆಲ್ಟ್ ಪೂರ ತೂತೆ ಅಂದು ಎಂಕಿತ ಕೈ ಬೇನೆ ಉಳ್ಳತೆ ಓವುಲ ಆಪುಜಿ ಆ ಬೆಲ್ಟ್ ಮತ್ತೆ ಎಲ್ಲ ಆಪುಜಿ ಕೈ ಬೇನೆ ಎಂಕಿ ಕೈ ಬೇನೆ ಹಾಕೊಂಡು ಅಂಚ ಕ್ಯಾರಿತೆ ಅವು ಬೆಲ್ಟ್ ವಿಷಯಗೆ ಪೊಪ್ಪು ದೊಂಬು ಬೆಲ್ಟ್ ಬತ್ತದಿತ್ತೆ.
ತೆಂಕೆ ಕೈ ಬೇರೆ ಆಯ್ತು ಕೈನೇ ಅಡಿಗೆ ಪಿಂಟ ಬೇರೆ ಹಾಕೊಳ್ಳಿ ಬೆಲ್ಟಿನ ಪಿಂಟನ ಕೈಲ ಪಿಂಡದ್ ಹೋಗ್ಬೋದು ನಮ್ಮ ಅಂಚಾತ ಪ್ರೀತಿಯಲ್ಲಿ ಹೇಳಿ ಅಕ್ಕ ಹೌದೌದು ಈಗ ಪ್ರೀತಿಯಲ್ಲಿ ಹೇಳುದು ಇಲ್ಲದಿದ್ರೆ ಆಗುದಿಲ್ಲ ಜೋರ್ ಮಾಡಿದ್ರೆ ಆಗುದಿಲ್ಲ ಚಿಕ್ಕವನಿಗೆ ಕೂಡ ಜೋರ್ ಮಾಡ್ಲಿಕ್ಕೆ ಆಗುದಿಲ್ಲ ದೊಡ್ಡವನಿಗೆ ಕೂಡ ಜೋರ್ ಮಾಡ್ಲಿಕ್ಕೆ ಆಗುದಿಲ್ಲ ಹಾಗೆ ಆಗ್ತದೆ ಈಗ ಜೋರ್ ಮಾಡುದಿಲ್ಲ ಈಗ ಬಾರಿ ಕಡಿಮೆ ಏಜ್ ಅಲ್ವಾ ಟೀನೇಜ್ ಹೌದೌದು ಟೀನೇಜ್ ಅಲ್ವಾ ಟಿಫಿನ್ಗ್ ದಾದೆ ಸ್ಪೆಷಲ್ ಇರೆಗ್ ಸಂಗೀತ ಎಂಕ್ ಟಿಫಿನ್ಗ ಕಿರಣ್ ಎಂಕಿನಿ ಇಡ್ಲಿ ಉಂಡು ಫ್ರೈಡ್ ರೈಸ್ ಉಂಡು ಬಕ್ಕ ಚಪಾತಿಲ ಉಂಡು ಮೂಜಿ ಬಗೆ ಉಂಡು ಇಡ್ಲಿ ಅಮ್ಮನಕ್ಲೆಗ್ ಎಂಕ್ ಚಪಾತಿಲ ಬಕ್ಕ ಫ್ರೈಡ್ ರೈಸ್ ಜೋಕ್ಲೆ ಹೌದು ನಮಗೆ ಬಿದ್ದಷ್ಟು ಪೆಟ್ಟು ಈಗಿನ ಮಕ್ಕಳಿಗೆ ಎಲ್ಲಿ ಬಿದ್ದಿದೆ ಎಂತ ಇಲ್ಲ ಈಗಿನ ಮಕ್ಕಳಿಗೆ ಪೆಟ್ಟೆ ಬೀಳುದಿಲ್ಲ ನಮ್ಗೆ ಅದು ಯಾವ್ದು ಬೆತ್ತ ಅದು ಬಿದಿರಿದು ಬೆತ್ತ ಅದು ಬೆತ್ತದಲ್ಲಿ ಬೀಳ್ತಾ ಇತ್ತು ಪೆಟ್ಟು ಹೆಂಗ ಬೂರ್ದಿಜಿ ಮಾತ್ರ ಯಾನ್ ಪೂರ ಹೋಮ್ ವರ್ಕ್ ಬಂದು ಕೊರೋನಿತ್ತೆ ಪೂರ ಗೀತಾ ಸಿಸ್ ಬಂದ್ರು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ ಗುಡ್ ಮಾರ್ನಿಂಗ್ ಗೀತಾ ಸಿಸ್ ಕಿರಣ್ ದಾದ ಚಾಪರ್ ಯಾರು ದಾದ ತೀನಿ ಯಾರು ಚಾಕ್ ಜಾನ್ವಿ ಸಪೋರ್ಟಿಂಗ್ ಅಲ್ಲಿ ಇದ್ದಾರೆ 8:23 ಓಕೆ ಓಕೆ ಗೀತಾ ಸಿಸ್ ಓಕೆ ಬರ್ತ್ಡೇಯಾ ಅಂತ ಕೇಳ್ತಿದ್ದಾರೆ ಇಲ್ಲಪ್ಪ ಬರ್ತ್ಡೇ ಅಲ್ಲ ಯಾರ್ದು ಬರ್ತ್ಡೇ ಜಾನ್ವಿ ಸಿಸ್ ನಾಗರ ಬೆತ್ತ ಎಸ್ ನಾಗರ ಬೆತ್ತ ಹೌದು ಅದರಲ್ಲಿ ಟೀಚರ್ ಅದನ್ನ ಇಟ್ಕೊಂಡು ಬರ್ತಾ ಇದ್ರು ನಮ್ಗೆ ಈಗಿನ ಮಕ್ಕಳಿಂದ ಕಾಪಿ ರೈಟಿಂಗ್ ಕೂಡ ಇಲ್ಲ ಎಂತದ ನನಗೆ ಗೊತ್ತಲ್ಲ ಮತ್ತೆ ಅಕ್ಷರ ಎಲ್ಲಿ ಚಂದ ಆಗುದು ಅಕ್ಷರ ಕೂಡ ಹ್ಯಾಂಡ್ ರೈಟಿಂಗ್ ಕೂಡ ಅಷ್ಟು ಚಂದ ಇಲ್ಲ ಕಾಪಿ ಬರೆಸುದಿಲ್ಲ ಕಾಪಿ ರೈಟಿಂಗ್ ಇಲ್ಲ ನಮ್ದೇ ಇದರಲ್ಲಿ ವೈದ್ಯಲ್ಲಿ ಅದರ ಅಪ್ಪ ಕಾಪಿ ರೈಟ್ ಬರ್ತದೆ ಅಲ್ವಾ ಪ್ರಸಿದ್ಧನ್ನ ತಿಂಡಿ ಆಯ್ತು ಸಿಸ್ಟರ್ ಅಂತ ಕೇಳ್ತಾ ಇದ್ರೆ ಆಯ್ತು ಸಿಸ್ ತಿಂಡಿ ಆಗಿದೆ ಇವತ್ತು ಫ್ರೈಡ್ ರೈಸ್ ಮತ್ತೆ ಚಪಾತಿ ಮತ್ತೆ ಅಮ್ಮನ ಮನೆಯಿಂದ ಇಡ್ಲಿ ಎಲ್ಲ ಉಂಟು ಜಾನಿಸಿ ಸಪೋರ್ಟಿಂಗ್ ಅಲ್ಲಿ ಇದ್ದಾರೆ ಥ್ಯಾಂಕ್ ಯು ಕೊಡ್ತು ನಾಲ್ ಸಮಾರ್ ಇತ್ತಿನ ಜೋಕುಲು ಪ್ರಸ್ತುತ ಇತ್ತಿನ ಜೋಕುಲು ಸಪ್ರನಲ್ಲೇನೆ ನಾಲ್ ಒಂಜಿ ಬೆಟ್ಟು ಕೊರಡೆ ಹಾಕಲು ನಕ್ಕು ಜೇರಿತ್ತೆ ಗೊತ್ತುಂಡೆ ಅಂಚಾತರಿತ್ತೆ ದಾಲಜ್ಜಿ ಐಕುಲು ತಿನ್ಪಿಲ್ಲಜ್ಜಿ ನುಪ್ಪುರ ಸಾಯಿ ತಿನ್ಪುಜ ಬಿಸ್ಕಿಟ್ ಅವೇ ತಿಂಡ ಬಕ್ಕ ಒಡೆ ಒಂದು ವೆಯ್ಟ್ ಜಾಸ್ತಿ ಹಾಕೊಂಡು ವೆಯ್ಟ್ ಜಾಸ್ತಿ ಹಾಕುಜಿ ಉದ್ದನೆ ಒಂದು ಬೋಪಿನಿ ತೋರಿಸ್ತಿದ್ರು ಅಂತ ಹೇಳ್ತಿದ್ರೆ ಥ್ಯಾಂಕ್ ಯು ಜಾನ್ವಿ ಸಿಸ್ ಥ್ಯಾಂಕ್ ಯು ಗೀತಾ ಸಿಸ್ ಥ್ಯಾಂಕ್ ಯು ನೀರ್ ದೋಸೆ ಪನಂದುಳ್ಳೇರು ಕಿರಣಗ್ ತಿನಿಯಾರ ನೀರ್ ದೋಸೆ 1 ನಿಮಿಷ ಕೂತ್ಕೊಳ್ಳೋದು ಹೌದೌದು ಕೂತ್ಕೊಳ್ಳುದಿಲ್ಲ ನನ್ನ ಇಬ್ಬರು ಗಂಡು ಮಕ್ಳಲ್ಲ ಅದು ಕೂತ್ಕೊಳ್ಳುದಿಲ್ಲ ಅವರು ಸಪೋರ್ಟಿಂಗ್ ಅಲ್ಲಿ ಇದ್ದಾರೆ ಗೀತಾ ಥ್ಯಾಂಕ್ ಯು ಜಾನ್ವಿ ಸಿಸ್ ಕೂಡ ಸಪೋರ್ಟಿಂಗ್ ಅಲ್ಲಿ ಥ್ಯಾಂಕ್ ಯು ಜಾನ್ವಿ ಸಿಸ್ ನಿಮ್ಗೆ ಕೂಡ ಗಂಡು ಮಕ್ಕಳ ಸಂಧ್ಯಾ ಸಿಸ್ ನಿಮ್ ತಂಗಿ ಅಂತೆ ಅಲ್ವಾ ಹೌದೌದು ಸಂಧ್ಯಾ ನನ್ನ ತಂಗಿ ವಿಡಿಯೋದಲ್ಲಿ ಇದ್ರಲ್ಲ ಆ ನಿನ್ನೆ ಹಾಕಿದ್ದೇನಲ್ಲ ಅದು ಪೂಜೆದು ವಿಡಿಯೋ ಅದ್ರಲ್ಲಿ ಅನ್ನ ಎಲ್ಲ ಬಡಿಸ್ತಾ ಇದ್ರಲ್ಲ ಅವಳೇ ಸಂಧ್ಯಾ ಬೊಕ್ಕ ವಿಶೇಷ ಸಂಗೀತ ವಿಶೇಷದ ಆಲೆಜ್ಜಿ ಎಂಗು ಶಾಲೆದ ಪಾತೆರ್ನು ಜೋಕುಲ್ನ ಕಿರಣ್ ಅಂಚ ಪನ್ಪಿನಿ ವಿಶೇಷ ಪುರ ಅವೇ ವಿಶೇಷ ನಮ್ಮ ಬಾಲ್ಯದ ಜೀವನ ಪುರ ಹೊರ ಇದೇ ಕುಕ್ಕು ಕಲ್ಲು ತಕ್ಕದಿನ ಪುರ ನೆನೆಪುಂಡ ಕಿರಣ್ ಎಂಗ್ ನಂಕಿಲ್ಲ ಬೋಡು ಬೊಕ್ಕ ವಿಶೇಷ ನಾನು ಅವರಲ್ಲಿ ಕೇಳಿದ್ದು ಒಮ್ಮೆ ಹೌದಾ ಸಿಸ್ಟರ್ ಕೇಳಿದ್ರಾ ಚಿಕ್ಕದು ಹುಡುಗಿ ಅಂತ ಹೇಳ್ತಾ ಇದ್ರಿ ಹೌದಾ ಹುಡುಗಿಯ ಮೆಲುಕು ಹಾಕುವುದು ಬಾಲ್ಯವನ್ನು ಹೌದೌದು ಅವರು ಅಲ್ಲ ನಾವು ಮಾತಾಡುವಾಗ ನಮ್ದು ಬಾಲ್ಯ ನೆನಪು ಬರ್ತದಲ್ವಾ ಶಾಲೆಗೆ ಹೋದದ್ದು ಅದೆಲ್ಲ ನಾವು ಎಷ್ಟೋ ಮೈಲಿ ದೂರ ನಡ್ಕೊಂಡು ಹೋಗ್ತಾ ಇದ್ವಿ ಅದ್ರ ಅಲ್ಲ ನಾನು ಹೇಳುದು ಈಗಿನ ಮಕ್ಕಳಿಗೆ ನಮ್ಗೆ ಮಕ್ಕಳು ಬ್ಯಾಗ್ ಇಟ್ಕೊಂಡು ನಡ್ಕೊಂಡು ಹೋಗ್ಬೇಕಲ್ಲ ಅಂತ
ಗಾಡಿ ಮಾಡ್ತೇವೆ. ನಾವು ಎಲ್ಲಿವರೆಗೂ ನಡ್ಕೊಂಡು ಹೋಗ್ತಾ ಇದ್ವಿ, ಇಲ್ಲಿಂದ ಮನೆಯಿಂದ ಎಷ್ಟು ದೂರ ನಮ್ಮ ಶಾಲೆ. ఎయిత్ క్లాస్ సంగీత సిస్ కిరణ్ యానిತ್ತೆ ಪಿಸಿ ಪೋಡುಂದುಲ್ಲೆ ಅನ್ 10th ಮಾತ್ರ ಅದೆ ಕಲ್ದಿನಿ. ನನ್ನ ಪಿಯುಸಿಗೆ ಸೇರೋಡಂದುಲ್ಲೆ ಬರ್ಪರ ಕಾಲೇಜ್ ಒಳ್ಳೆ ಎಡ್ಡೆ ಕಾಲೇಜ್ ಇತ್ತಲ್ಲ ಪಲ್ಲೆ ತುಕೆಂಕ್. ಅವರಿಗೆ ಮಕ್ಕಳು, ಅವರಿಗೆ ಇಬ್ಬರು ಗಂಡು ಮಕ್ಕಳು ಸಂಜನಿಗೆ. ನನ್ಗೆ ಕೂಡ ಇಬ್ಬರು ಗಂಡು ಮಕ್ಕಳು, ತಮ್ಮನಿಗೆ ಕೂಡ ಇಬ್ಬರು ಗಂಡು ಮಕ್ಕಳು, ಮತ್ತೆ ತಂಗಿಗೆ ಕೂಡ ಗಂಡು ಮಕ್ಕಳು ಇಬ್ಬರು. किचन सिस थैंक यू गीता सिस थैंक यू बढ़िया है ना बहन. हाँ बढ़िया बढ़िया. जय परमार जी वेलकम टू माय लाइव. आप कैसे हो जय परमार जी? ಚಾ ಕಾಫಿ ಪೀಲಿಯಾ? ದೊಡ್ಡ ಬ್ಯಾಗ್ ನಡೆದುಕೊಂಡು ಕನ್ನಡ ಮೀಡಿಯಂಗೆ ಶಾಲೆಗೆ ಹೋದ. ಹೌದು, ನಾವು ಕನ್ನಡ ಮೀಡಿಯಂಗೆ ಶಾಲೆಗೆ ಹೋದ್ರು ಕೂಡ ನಾವು ಒಂದ್ ಸ್ವಲ್ಪ ಓದ್ತೇವೆ. ಇಂಗ್ಲಿಷ್ ಎಲ್ಲ ನಾವು ರಪ್ಪ ಓದುದಿಲ್ವಾ ಜಾನ್ವಿ ಸಿಸ್? ಈಗಿನ ಮಕ್ಕಳಿಗೆ ಈಗ ಒಂದು ವರ್ಡ್ ಕೊಟ್ರೆ ಓದ್ಲಿಕ್ಕೆ ಬರುವುದಿಲ್ಲ. ತುಂಬಾ ದೊಡ್ಡದು ವರ್ಡ್ ಕೊಟ್ರೆ ಓದ್ಲಿಕ್ಕೆ ಬರುದಿಲ್ಲ. ನಾವು ಅದನ್ನ ಹೇಗೆ ಓದ್ತೇವೆ? ಗೀತಾ ಸಿಸ್ ಥ್ಯಾಂಕ್ ಯು, ಜಾನ್ವಿ ಸಿಸ್ ಥ್ಯಾಂಕ್ ಯು. ಕಿರಣ್ ಇಲ್ಲ, ಪ್ರಸಾದನ್ ಇಲ್ಲ, ಎಲ್ಲಿ ಹೋಗಿದಾರೆಲ್ಲ? ಫಸ್ಟ್ ಪಿಯುಸಿ ಸಂಗೀತ ಫಸ್ಟ್ ಪಿಯುಸಿ. ಹೌದು, ನನ್ಗೆ ಅಂದ್ರೆ ನಾನು ಓದಲ್ಲ ಕಿರಣ್, 10 ತನಕ ಮಾತ್ರ ಓದದ್. ಮಾರ್ಕ್ ಎಲ್ಲ ಒಳ್ಳೇದುಂಟಾಯ್ತಾ ನಂದು, ಸೀಟ್ ಸಿಗ್ಬೋದು ನನ್ಗೆ ರಪ್ಪ, ಆದ್ರೆ ಹೋಗುದು ಹೇಗೆಯಾ? ಹಾಯ್ ಗೀತಾ ಸಿಸ್. ಗೀತಾ ಸಿಸ್ ಎಂತ ಚಾ ಕಾಫಿ ಎಂತ ನಾಷ್ಟ ಮಾಡಿದೀರಾ ಗೀತಾ ಸಿಸ್? ನಮ್ಮ ಕಾಲದ ಟೀಚರ್ಗಳು ಹಾಗೆ ಇದ್ರು. ಹೌದೌದು. ನಮ್ಗೆ ಅಂದ್ರೆ ಜಾನ್ವಿ ಕನ್ನಡ ಮೀಡಿಯಂನಲ್ಲಿ 5ನೇ ಕ್ಲಾಸಿನಿಂದಲ್ಲ ಇಂಗ್ಲಿಷ್ ಸ್ಟಾರ್ಟ್ ಆದದ್ದು. ನನ್ಗೆ 5ನೇ ಕ್ಲಾಸಿನಿಂದ ಇಂಗ್ಲಿಷ್ ಸ್ಟಾರ್ಟ್ ಆದದ್ದು. ಆದ್ರೂ ಕೂಡ ನಾವೀಗ ಎಷ್ಟು ಚಂದ ಓದ್ತೇವೆ. सब लोग क्या लिखते हैं हमें कुछ भी नहीं पता चलता है. वो जय परमार जी वो कन्नड़ भाषा में लिखते हैं, आप हिंदी भाषा में लिखते हो ना, इसलिए आपको समझ में नहीं आता है. वो कन्नಡ में लिखते हैं. ನನಗೂ ಹಾಗೆ ಅಂತ ಹೇಳ್ತಾ ಇದ್ರೆ. ಹೌದೌದು. ಪ್ರಸಾದನ್ನೇ ಓದ್ಲಿರಿ. ಪ್ರಸಾದನ್ ಇಲ್ವಾ? ಪ್ರಸಾದನ್ ವೈಟ್ ಆಫೀಸ್ ನ ಹುಡುಕ್ಲಿಕ್ಕೆ ಹೋದ್ರು ಕಾಣ್ಬೇಕು. ಕಿರಣ್ ಉಳ್ಳಾರ ಕಾಲೇಜ್ ಚಿಕ್ಕಂಡ ಎಡ್ಡೆ. ಈಗ ಚಿಕ್ಕ ಮಕ್ಕಳಿಗೆ ಉಂಟಲ್ಲ, ಇದು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಗುಣಿತಾಕ್ಷರವೇ ಕಳಿಸುದಿಲ್ಲ ಸರಿ ಕಟ್. ಗುಣಿತಾಕ್ಷರ ಕಳಿಸಿದ್ರೆ ಬರ್ತದೆ ಮಕ್ಕಳಿಗೆ. हम लोग हमारे बचपन के बारे में बात कर रहे हैं जी. ಹಾ ಎಸ್ ಎಸ್. ಅವರಿಗೆ ಅರ್ಥ ಆಗುದಿಲ್ಲ ಅಲ್ಲ ನಾವು ಹೇಳಿದ್ದು. ಹೋದ್ರು ಕಾಣ್ಬೇಕು, ಅವ್ರು ಸ್ವಲ್ಪ ಬರ್ತಾರೆ ಹೋಗ್ತಾರೆ, ಸ್ವಲ್ಪ ಬರ್ತಾರೆ ಯಾವಾಗ್ಲಾದ್ರು. ಥ್ಯಾಂಕ್ ಯು ಗೀತಾ ಸಿಸ್ ಥ್ಯಾಂಕ್ ಯು. ಮೋನೋ ಆಡೆ ಸಂಗೀತ ಸಿಸ್ ಮೋನೋ ಓಡೆ ಆಪಿನಿ ಮೋನೆ ದಿಕ್ಕಿದ್ ಮತ್ತೆ ಕುಲ್ಲಿನ ಹತ್ರ ಮೋನೋ ಓಡೆ ಆಪಿನಿ ಮೋನ ಈ ಜನ್ಮಡವನ್ನ ನಿಂಗೆ ಗೊತ್ತಾವುಜಿ. ಕಿರಣ್ ಮೋನದ ಬಗ್ಗೆ ಕೇಳು ಚೀರ್, ಮೋನದ ಬಗ್ಗೆ ಕೇಳಿ. ಸವಿತಾ ಹಾಯ್ ಸಿಸ್ಟರ್. ಸವಿತಾ ಸಿಸ್ ವೆಲ್ಕಮ್ ಟು ಮೈ ಲೈವ್. ಲೈಕ್ ಡನ್ ಅಂತ ಹೇಳ್ತಾ ಇದೆ ಸವಿತಾ ಸಿಸ್. ಸವಿತಾ ಸಿಸ್ ನೀವು ಲೈವ್ ಮಾಡ್ತೀರಾ? ಕಿಚನ್ ಸಿಸ್ ಸಪೋರ್ಟಿಂಗ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು सविता सिस थैंक यू. बच्चे लोग पढ़ने के लिए बैठते नहीं है. ಅವರು ಹೋದ್ರು ಜಾನ್ವಿ ಸಿಸ್. ಅವಂದಿ ಒಂದು ಕಲ್ಪರ ಕುಲರ್ನೇ ಬಾರಿ ಬಂಗ ಆಯ್ತು. ಎಂಕಲ್ ನಾನು ಎಡ್ಡೆತ್ತೇನೆ ಮಾರ ಅಮ್ಮನ ಕುಲದೆಲ್ಲ ಕಲ್ಪೊಂದಿತ್ತಿದ್ದೇರು, ಎಂಕುಲೆ ಕಲ್ಪೊಂದಿತ್ತ ಏರ್ಲದಲ್ಲ ಕಂದು ಕೊರೊಂದು ಇತ್ತಿದ್ದೇರು. ನಾಳೆ ನಮ್ಮ ಮಾರ್ಕ್ ದೆತ್ತು ನಿತ್ತ ಎಡ್ಡೆ ಇತ್ತದಕ್ಲೆ ನಮ್ಮನೆ ಕಲ್ಪೋಡು. ಬೆಳಗಿನ ವಂದನೆಗಳು ಸಹೋದರಿ ಅಂತ ಹೇಳ್ತದೆ ರಾಜ್ಕುಮಾರ್ ಅವರು. ಥ್ಯಾಂಕ್ ಯು ರಾಜ್ಕುಮಾರ್ ಅವರೇ ಥ್ಯಾಂಕ್ ಯು. ಹರೇ ಕೃಷ್ಣ ಅಂತ ಹೇಳ್ತಾ ಇದ್ದಾರೆ ಜಾನ್ವಿ ಸಿಸ್. ನೈಸ್ ಅಂತ ಹೇಳ್ತಿದ್ದಾರೆ ಗೀತಾ ಸಿಸ್. ಥ್ಯಾಂಕ್ ಯು. ಸೂಪರ್ ಅಂತ ಹೇಳ್ತಾ ಇದ್ದಾರೆ ಸವಿತಾ ಸಿಸ್. ಥ್ಯಾಂಕ್ ಯು. ಲೈವ್ ಮಾಡಲ್ಲ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಓಕೆ ಜಾನ್ವಿ ಸಿಸ್ ಥ್ಯಾಂಕ್ ಯು. हम जब भी आपकी लाइव में आते हैं सोचते हैं क्या बोलते हैं नए पता चलता था. वो हम लोग बच्चे के बारे में बोलते हैं, उसके पढ़ाई के बारे में बोल रहे हैं, और हम हमारे बचपन के बारे में बोल रहे हैं जय परमार जी.
वो हम लोगों का भाषा अलग है ना। हम लोग तुलु कन्नड़ बोलते हैं, आप लोग हिंदी गुजराती बोलते हो ना, इसलिए आपको समझ में नहीं आता है। फिर भी आप हमारे लाइव में आए, थैंक यू सो मच जय परमा जी, थैंक यू सपोर्ट करने के लिए, थैंक यू सो मच। ನನ್ನ ವಿಡಿಯೋನಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನೋಡಿ, ಇಲ್ಲಿ ಸವಿತಾ ಸಿಸ್ಸಿದ್ದಾರೆ, ಅವರ ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಮತ್ತೆ ಸಬ್ ಆಗಿ ಆಯ್ತು, ಅವರಿಗೆ ಕನೆಕ್ಟ್ ಆಗಿ ಅವರಿಗೆ ಸಪೋರ್ಟ್ ಮಾಡಿ. ನೈಸ್ ನೈಸ್ ಅಂದಿಯೇ ಅಂದು ಪನದಲ್ಲಿ ಜಾನ್ವಿ ಸಿಸ್ ಅಂದು ಜಾನ್ವಿ ಸಿಸ್ ಮೋನೋ ತೂಡಲ್ಲೇ ಚಂದ ಕುಲ್ದೇತಾನೆ. ನಾನಿಲ್ಲಿ ಚಂದ್ರಲೋಕದಲ್ಲಿ ಇದ್ದೀನಿ ಕಿರಣ್ ಅವರೇ, ನೋಡಿ ನಡುವಲ್ಲಿ ಚಂದ್ರನಲ್ಲಿ ಕುತ್ಕೊಂಡಿದ್ದೆಲ್ಲ ಅದು ನಾನೇ, ಅದು ನೋಡಿ ಮೋನು, ಅದು ಮೋನು. ಅದ್ರಲ್ಲಿ ಮೋನೆ ನೋಡಿ ಆಯ್ತಾ, ಅದ್ರಲ್ಲಿ ಮುಖ ಕಾಣ್ತದಲ್ಲ, ಮೋನ ಆಗ್ಲಿಕ್ಕಿಲ್ಲ, ಮೋನ ಸದ್ಯಕ್ಕೆ ಆಗುದಿಲ್ಲ. ಬೆಳಗಿನ ಉಪಹಾರಕ್ಕೆ ಏನು ವಿಶೇಷ ದೇವ್ರೆ? ಇವತ್ತು ನನಗೆ ಫ್ರೈಡ್ ರೈಸ್ ಮತ್ತೆ ಅಮ್ಮ ಇಡ್ಲಿ ಮಾಡಿದ್ದಾರೆ ಅದು ಇತ್ತು, ಮತ್ತೆ ಚಪಾತಿ ಇತ್ತು. ನಾನ್ ಮಾತ್ರ ಇಡ್ಲಿ ತಿಂದದ್ದು. ನೀವು ಫ್ರೆಂಡ್ಸ್ ಗಿಫ್ಟ್ ಕೊಡಿ, ನಾನು ಕೊಡ್ತೇನೆ ನೋಡಿ. ಸವಿತಾ ಸಿಸ್ಗೆ ಗಿಫ್ಟ್ ಕೊಡಿ, ಅವ್ರು ರಿಟರ್ನ್ ಮಾಡ್ತಾರಂತೆ. ಕಿಚನ್ ಸಿಸ್ ಹಾಯ್, ಹಾಯ್ ಕಿಚನ್ ಸಿಸ್, ಕಿಚನ್ ಸಿಸ್ ಸಪೋರ್ಟಿಂಗ್ ಅಲ್ಲಿ ಇದ್ದಾರೆ, ಥ್ಯಾಂಕ್ ಯು ಕಿಚನ್ ಸಿಸ್. ಯಾನ್ ಬರ್ಪೆ ಅವೇ, ಓಕೆ ಓಕೆ ಓಕೆ, ಥ್ಯಾಂಕ್ ಯು ಜಾನ್ವಿ ಸಿಸ್, ಥ್ಯಾಂಕ್ ಯು ಸೋ ಮಚ್. ಇರಡ ಪಾತ್ರದ ಮಸ್ತ್ ದಿನ ಆತನೆ ಇನಿ ಪಾತ್ರೆ ಬರ್ತಾರೆ, ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡ್ತಾರೆ, ಥ್ಯಾಂಕ್ ಯು ಸೋ ಮಚ್. ನೈಸ್ ಅಂತ ಹೇಳ್ತಾರೆ, ಗುಡ್ ಅಂತ ಹೇಳ್ತಾರೆ, ಟಾಟಾ ಟಾಟಾ ಬಾಯ್ ಬಾಯ್, ಸಿ ಯು. ಬೈಯಡ್ಲ ಪುರ್ಸೋದಿತ್ತಿನ ಬಲೆ, ಸಂಜೆ ಲೈವ್ ಉಂಟು ಸಿಸ್ಟರ್, ಫ್ರೀ ಇದ್ರೆ ಬನ್ನಿ ಆಯ್ತಾ. ಹಾ ಬೇನ್ ಅಂತ ಹೇಳ್ತಾ ಇದ್ದಾರೆ ಜೈ ಫರ್ಮಾರ್ ಜಿ. हम लोग कन्नड़ा भाषा में बोलते हैं, हिंदी जानवी सिस बोल रही है, हम लोग कन्नड़ा भाषे में बोलते हैं. ನಿಮ್ ಹಿಂದಿ ಮಸ್ತ್ ಮಾರಾಯರೆ, ನನ್ನ ಹಿಂದಿ ಮಸ್ತಾ? ನಾನು ಒಂದ್ ಕ್ಲಾಸ್ ಹೋಗೋದು ಹೇಳುದು ಅಷ್ಟೇ ಜಾನ್ವಿ ಸಿಸ್, ನಿಮ್ಮಷ್ಟು ಬರುದಿಲ್ಲ, ನೀವು ಚಂದ ಹೇಳ್ತೀರ ಹಿಂದಿ. ಹಿಂದಿಯಲ್ಲಿ ಶ್ಲೋಕ ಹೇಳ್ತಿರಲ್ಲ, ಅದು ಅರ್ಥ ಹೇಳ್ತಿರಲ್ಲ, ತುಂಬಾ ಚಂದ ಹೇಳ್ತೀರ ನೀವು. ನಾನು ಒಟ್ರಾಸಿ ಹೇಳುದು ಹಿಂದಿ. ಹೇಗಿದೆ ಸುರತ್ಕಲ್ ಹವಾಮಾನ, ಮಳೆ ಬೆಳೆ ಹೇಗಿದೆ? ಮಳೆ ಅಂತೂ ಕಡಿಮೆ ಆಗಿದೆ, ಮತ್ತೆ ಬೆಳೆ ಗೊತ್ತಿಲ್ಲ, ನಾನು ಬೆಳೆ ಬೆಳೆಯುವುದಿಲ್ಲ, ತೋಟಕ್ಕೆ ಹೋಗುದಿಲ್ಲ, ಹೊಲಗದ್ದೆ ಇಲ್ಲ ನಮ್ಮ ಹತ್ರ, ಬೆಳೆದ ವಿಷಯ ಗೊತ್ತಿಲ್ಲ. ಮಳೆ ಆದ್ರೆ ನಿಂತಿದೆ ಈಗ, ಸ್ವಲ್ಪ ಕಡಿಮೆ ಉಂಟು, ಆಗಾಗ ಬರ್ತಾ ಇರ್ತದೆ ಅಷ್ಟೇ. ಮೋಡ ಕವಿದ ವಾತಾವರಣ ಇದೆ ರಾಜ್ಕುಮಾರ್ ಅವರೇ. ಸವಿತಾ ಸಿಸ್ ಅಂತ ಹೇಳ್ತಾ ಇದ್ದಾರೆ, ಜಾನ್ವಿ ಸಿಸ್ ಡನ್ ಅಂತ ಹೇಳ್ತಾ ಇದ್ದಾರೆ. ನೋಡಿ ಸವಿತಾ ಸಿಸ್, ಜಾನ್ವಿ ಸಿಸ್ ನಿಮ್ಗೆ ಗಿಫ್ಟ್ ಕೊಟ್ಟಿದ್ದಾರೆ ಅಂತ, ಅವರಿಗೆ ರಿಟರ್ನ್ ಮಾಡಿ ಆಯ್ತಾ. ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ರೆ, ವಾಪಸ್ ಟೈಮ್ ತಗೊಂಡು ಕೊಡಿ, ವಾಪಸ್ ಸವಿತಾ ಸಿಸ್ ವಾಪಸ್ ಕೊಡ್ಲಿಕ್ಕೆ ಅರ್ಜೆಂಟ್ ಇಲ್ಲ, ಟೈಮ್ ತಗೊಂಡು ಕೊಡಿ, ವಿಡಿಯೋ ನೋಡಿ ಕೊಡಿ ಆಯ್ತಾ. ಆಯ್ತು ಬರ್ತೀನಿ, ಓಕೆ ಜಾನ್ವಿ ಸಿಸ್, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದದಕ್ಕೆ, ಥ್ಯಾಂಕ್ ಯು. ಟೈಮ್ ಇದ್ರೆ ಬನ್ನಿ ಆಯ್ತಾ ಸಿಸ್ ಲೈವ್ಗೆ, ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಖುಷಿ ಆಗ್ತದೆ ಅಲ್ಲ, ಎಲ್ಲರ ಹತ್ರ ಕೂಡ ಮಾತಾಡ್ಲಿಕ್ಕೆ ಖುಷಿ ಆಗ್ತದೆ, ಬನ್ನಿ. ಓಕೆ ಬಾಯ್. ಜಾನ್ವಿ ಸಿಸ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಸವಿತಾ ಸಿಸ್. ಹೀರಿ ಹಿಂದಿ ಹಿಂದಿ ಎಡ್ಡೆ ಪಾತಿರುವರು ಭಯಂಕರ ಮಾರ್ರಿ, ಮಾತೆಲ್ಲ ಮಕ್ಕಳೇ ಬಂದಿರತ್ತೆ ಹಿಂದಿಯನ್ನು ಎಡ್ಡೆ ಪಾತಿರು ಅಂತ ನೀವು ತಿಳಿಪಾರು, ಯಾನ್ ಹಿಂದಿ ಪಾತಿರು ಬಂಗೋಡು ಪಾತಿರು ಒಂಜಿಂಜ ಅಕ್ಷರ ಒಟ್ಟು ಮಾಡ್ತದ್ದು. ಯಾನಿದೆ ಎನ್ನ ಹಸ್ಬೆಂಡ್ ಅಕಲು ಗುಜರಾತಿ ಅತ್ತೆ, ಅಕಲ್ ಗುಜರಾತಿ ಪಾತಿರು, ಯಾನ್ ಅಕಲ್ಡ ಒಂಜಿ ಹಿಂದಿ ಭಾಷೆ ಪಾತಿರು ಅಕಲ್ಡ, ಎನ್ನ ಅಕ್ಕನ ಕಳ್ಳಲ್ಲ, ಆರ್ನ ಅಕ್ಕನ ಕಳ್ಳಲ್ಲ, ಅಕುಲ್ಲ ಹಿಂದಿ ಗುಜರಾತಿಯೇ ಪಾತಿರು ನಕಲು. ಹೆಂಗ್ ಎಣ್ಣೆಂಡ ತುಳು ಪಾತಿರುವೇರು, ಯಾನ್ ಮಾತ್ರ ಕಲ್ಲ ಹಿಂದಿಲ ಪಾತಿರು ಗುಜರಾತಿಲ ಪಾತಿರು, ಹೆಂಗ್ ಗುಜರಾತಿ ಗೊತ್ತು, ಹಿಂದಿ ಚೂರ್ ಚೂರ್ ಗೊತ್ತು, ನಾನು ಕಲ್ದ ಪಾತಿರು ಪೂಜಾರಿ ಓಲ ತಿಳಿಪೇರ ಒಂದು ಓಡಿಗೆ ಅವಡ ಅಕಲ್ದಲ್ಲ ಹಂಚಿ ಹಂಚಿ ಅಕಲ್ ಪಡ್ತೀರಿ ಪಾತಿರ್ಲ ಈ ಒಂದು ವಿಡಿಯೋನಲ್ಲಿ ಲೈಕ್ ಮಾಡಿ ಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ, ಗೊತ್ತಾಗುತ್ತೆ ಗಿಫ್ಟ್ ಕೊಡೋಕೆ ಅಂತ ಹೇಳ್ತಾ ಇದ್ದಾರೆ. ಓಕೆ ಓಕೆ ಕಮೆಂಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಿಂದಿ ಸೂಪರ್ ಸಂಗೀತ, ಥ್ಯಾಂಕ್ ಯು ಕಿರಣ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. हिंदी मेरी हिंदी माँ श्री रहते किरण कल्पा दिन बरनी. ಥ್ಯಾಂಕ್ ಯು ಗೀತಾ ಸಿಸ್, ಥ್ಯಾಂಕ್ ಯು ಸಿಸ್ಟರ್. ನಿಮ್ ಗಿಫ್ಟ್ ಬಂದಿಲ್ಲ, ಯಾರ್ದು ನಂದ? ಸವಿತಾ ಸಿಸ್, ನಾನು ಯಾವಾಗ ನಿಮಗೆ ಕೊಟ್ಟಿದ್ದೇನೆ ಸಿಸ್, ನಾನು ಕೊಟ್ಟು ತುಂಬಾ ದಿನ ಆಯ್ತು. ಬೇಕಾದ್ರೆ ನೀವೊಂದು ಕಮೆಂಟ್ ಮಾಡಿಡಿ, ಮತ್ತೆ ಚೆಕ್ ಮಾಡ್ತೇನೆ ನಾನು ಆಯ್ತಾ ಸವಿತಾ ಸಿಸ್.
ಬಾಯ್ ಬಾಯ್. ಖುಷಿ ಆಯ್ತು ನನ್ಗೆ. ಥ್ಯಾಂಕ್ ಯು ನಂಗೆ ಕೂಡ ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು ಜಾನ್ವಿ ನೀವು ಬಂದದ್ದು. ನನ್ನ ಒಂದು ರೀಲ್ಸ್ ನಲ್ಲಿ ಲೈಕ್ ಮಾಡಿ ಕಮೆಂಟ್ ಹಾಕಿ ಗೊತ್ತಾಗುತ್ತೆ. ಇಲ್ಲೂ ಮೋಡ ಕವಿದ ವಾತಾವರಣ ಇದೆ ದೇವ್ರೆ ಅಂತ ಹೇಳ್ತಾ ಇದ್ದಾರೆ. ಹೌದೌದು, ಇವತ್ತು ಇಲ್ಲಿ ಗುಜರಾತ್ ಅಲ್ಲೆಲ್ಲ ತುಂಬಾ ಮಳೆ ಉಂಟಂತೆ ಇವತ್ತು. ಇವತ್ತು ನಾನು ನ್ಯೂಸ್ ನೋಡಿದೆ ಬೆಳಿಗ್ಗೆ ಹಾಗೆ. ಹೆಮ್ಮಡ ಸ್ವಾತಿ ಲಾಗರ್ ಅವ್ರು ಬಂದ. ಹಾಯ್ ಸ್ವಾತಿ, ವೆಲ್ಕಮ್ ಟು ಮೈ ಲೈವ್. ನೈಸ್ ಕಿಚನ್ ಗೀತಾ ಸಿಸ್, ನೈಸ್ ಅಂತ ಹೇಳ್ತಾ ಇದೆ. ಥ್ಯಾಂಕ್ ಯು ಗೀತಾ ಸಿಸ್. ಗುಡ್ ಮಾರ್ನಿಂಗ್ ಸ್ವಾತಿ ಸಿಸ್. ಕಿಚನ್ ಸಿಸ್ ಸಪೋರ್ಟಿಂಗ್ ಅಲ್ಲಿ ಇದ್ದಾರೆ. ಜಾನ್ವಿ ಸಿಸ್ ಒಂದು ಕಮೆಂಟ್ ಹಾಕಿ. ಜಾನ್ವಿ ಸಿಸ್, ಸವಿತಾ ಸಿಸ್ ಒಂದು ಕಮೆಂಟ್ ಹಾಕಿ ಆಯ್ತಾ ಇದ್ರೆ. ಸ್ವಾತಿ ಸಿಸ್ ಹಾರ್ಟ್ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸ್ವಾತಿ ಸಿಸ್, ಥ್ಯಾಂಕ್ ಯು. ಸವಿತಾ ಸಿಸ್ ಮತ್ತೆ ಗೀತಾ ಸಿಸ್ ಎಲ್ಲ ಸಪೋರ್ಟಿಂಗ್ ಅಲ್ಲಿ ಇದ್ದಾರೆ. ನೀವು ಬಿಡಿ, ಸಕಲ ಕಲಾ ವಲ್ಲಭೆ, ಎಲ್ಲ ಭಾಷೆ ಬರುತ್ತದೆ ನಿಮಗೆ. ಇಲ್ಲ ರಾಜ್ಕುಮಾರ್ ಅವರೇ, ಹಿಂದಿ ಕೂಡ ಸ್ವಲ್ಪ ಸ್ವಲ್ಪವೇ ಬರೋದು ಅಷ್ಟೇ, ಎಲ್ಲ ಭಾಷೆ ಬರುದಿಲ್ಲ ನನ್ಗೆ. ಇಂಗ್ಲಿಷ್ ಬರುವುದೇ ಇಲ್ಲ, ಅದರ ಗಂಧಗಾಳಿ ಇಲ್ಲ ಇಂಗ್ಲಿಷ್. ಇಂಗ್ಲಿಷ್ ಅಲ್ಲಿ ಯಾರಾದ್ರೂ ಮಾತಾಡಿದ್ರೆ ನಾನಿಲ್ಲ. ಹಿಂದಿಯಲ್ಲಾದ್ರೆ ಮಾತಾಡಿದ್ರೆ ಸ್ವಲ್ಪ ಸ್ವಲ್ಪ ಜೋಡಿಸಿ ಜೋಡಿಸಿ ಮಾತಾಡ್ತೇನೆ ಹಾಗೆ. ವಿಡಿಯೋನಲ್ಲಿ ಲೈಕ್ ಮಾಡ್ತೀನಿ ನೋಡಿ ಸಿಸ್ಟರ್. ಜಾನ್ವಿ ಸಿಸ್ಟರ್ ವಿಡಿಯೋ ಲೈಕ್ ಮಲ್ದೇರ್ಗೆ ತೂಲೆ ಅವೇ. ಜಾನ್ವಿ ಸಿಸ್ಟರ್ ಹೋದ್ರು ಸವಿತಾ. ನೋಡ್ತಾರೆ ಅವ್ರು, ನೋಡಿದ್ರೆ ಖಂಡಿತ ರಿಟರ್ನ್ ಮಾಡ್ತಾರೆ ಅವರು. ನಿಮ್ ಮಾತು ಸೂಪರ್ ಸಿಸ್ಟರ್. ಥ್ಯಾಂಕ್ ಯು ಸವಿತಾ ಸಿಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗೀತಾ ಸಿಸ್, ಥ್ಯಾಂಕ್ ಯು. ಓಕೆ ಸಿಸ್ಟರ್ ಬಾಯ್, ಸ್ವಲ್ಪ ಕೆಲ್ಸ ಇದೆ ಮನೆಯಲ್ಲಿ, ಮಾರ್ನಿಂಗ್ ಆಮೇಲೆ ಬರ್ತೀನಿ. ಓಕೆ ಥ್ಯಾಂಕ್ ಯು ಸೋ ಮಚ್ ಸವಿತಾ ಸಿಸ್, ನೀವು ಬಂದು ಸಪೋರ್ಟ್ ಮಾಡುತ್ತಿರೋದಕ್ಕೆ. ನನ್ಗೆ ಒಂದು ನನ್ನ ವಿಡಿಯೋಗೆ ಒಂದು ಕಮೆಂಟ್ ಹಾಕಿ ಆಯ್ತಾ, ಯಾಕಂದ್ರೆ ನಿಮ್ದು ವಿಡಿಯೋ ನೋಡ್ಬೋದಲ್ಲ ಹಾಗೆ. ಆಯ್ತಾ, ನೀವು ಲೈವ್ ಇಲ್ಲಲ್ಲ, ನೀವು ಲೈವ್ಗೆ ಬಂದ್ರೆ ನಾನು ನಿಮ್ದು ವಿಡಿಯೋ ನೋಡ್ತೇನೆ. ನೀವು ನನ್ನ ವಿಡಿಯೋಗೆ ಒಂದು ಹಾಯ್ ಅಂತ ಹಾಕಿ ಬಿಡಿ ಆಯ್ತಾ. ನೈಸ್ ಅಂತ ಹೇಳ್ತಾರೆ ಗೀತಾ ಸಿಸ್. ಸತೀಶ್ ಅವರು ಬಂದ್ರು, ಹಾಯ್ ಅಂತ ಹೇಳ್ತಾರೆ. ಹಾಯ್ ಸತೀಶ್ ಅವರೇ, ವೆಲ್ಕಮ್ ಟು ಮೈ ಲೈವ್. ಸತೀಶ್ ಅವರೇ ಎಲ್ಲಿಂದ ನೀವು, ನಿಮ್ ಊರು ಯಾವುದು? ಇದ್ದೀರಾ ಸತೀಶ್ ಅವರೇ? ಒಂದು ಲೈಕ್ ಕೊಡಿ ಆಯ್ತಾ. ಮತ್ತೆ ಕಾಫಿ ಆಯ್ತಾ, ಟೀ ಆಯ್ತಾ, ನಾಷ್ಟ ಏನ್ ಮಾಡಿದ್ದೀರಾ? ಗೀತಾ ಸಿಸ್ ನಿಮ್ಗೆ ನಾಷ್ಟ ಎಂತದು? ಗೀತಾ ಸಿಸ್, ಥ್ಯಾಂಕ್ ಯು ಗೀತಾ ಸಿಸ್, ಥ್ಯಾಂಕ್ ಯು ಸೋ ಮಚ್. ಸತೀಶ್ ಅವರೇ ಇದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೀತಾ ಸಿಸ್. ಎಂಚ ಉಳ್ಳಾರ ಅಕ್ಕ, ಯಾನ್ ಹುಷಾರಿಲ್ಲ ಸತೀಶ್ ಅವರೇ, ಈರಿಂಚ ಉಳ್ಳಾರು ಬಕೀನ ಊರು ಊರು ಅಲ್ಪ ದಾರೀರು ತುಳುಪಾತಿರೋರ್ ಪಂಡ ಕುಡ್ಲದಾರಿ ಅದಪ್ಪು ಅದ ಒಲ್ಪ ಉಳ್ಳಾರು. ರೊಟ್ಟಿ ಪಲ್ಯ, ಹೌದಾ ಸಿಸ್? ರೊಟ್ಟಿ ಪಲ್ಯ ಸೂಪರ್ ಸೂಪರ್. ಲೈವ್ಗೆ ಬಂದವರು ಹೈಡಲ್ಲಿ ಇರ್ಬೇಡಿ, ಕಮೆಂಟ್ ಮಾಡಿ, ಮೆಸೇಜ್ ಮಾಡಿ, ಲೈಕ್ ಮಾಡಿ. ಮೆಸೇಜ್ ಎಲ್ಲ ನಿಂತಿದ್ಯಾ ಗೊತ್ತಾಗುದಿಲ್ಲ. ಲೈಕ್ ಡನ್ ಅಂತ ಹೇಳಿದ್ರೆ ಥ್ಯಾಂಕ್ ಯು ಸತೀಶ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಚಾನಲ್ ಇದೆಯಾ ಸತೀಶ್ ಅವರೇ ನಿಮ್ದು? ಬಿಗಿಲ್ ಬಾಡ್ಲಕ್ಕ ಬೋಲ್ತಾನ ಬಕ್ಕೆಲ್
ಥ್ಯಾಂಕ್ ಯು ಗೀತಾ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ತಾರಕ್ಕ ಬಿಂದಿಗೆ ನಾನಿದಿಗೋಗುವೆ ತಾರೆ ಬಿಂದಿಗೆಯ ತಾರೆ ಬಿಂದಿಗೆಯ. ವಿಲಾಸಿನಿ ಸಿಸ್ ಬಂದ್ರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಸಂಪತ್ ಪೂಜಾರಿ ಅವರು ಬಂದ್ರು ಹಾಯ್ ಅಕ್ಕ. ಶ್ರೀ ಅಕ್ಕ ಹಾಯ್ ಬಂದ್ರೆ ಹಾಯ್ ಸಂಪತ್ ಪೂಜಾರಿ ಅವರೇ, ವೆಲ್ಕಮ್ ಟು ಮೈ ಲೈವ್. ಹಾಯ್ ವಿಲಾಸಿನಿ ಸಿಸ್, ವೆಲ್ಕಮ್ ಟು ಮೈ ಲೈವ್. ಮಗ ಸಂಪತ್ ಪೂಜಾರಿ ಅವರೇ, ನಿಮ್ದು ಚಾ ಆಯ್ತಾ, ಕಾಫಿ ಆಯ್ತಾ, ತಿಂಡಿ ಆಯ್ತಾ, ಎಂತ ಆಯ್ತು, ನಾಷ್ಟ ಮಾಡಿದ್ದೀರಾ? ಹಾ, ಓಕೆ ಓಕೆ ವಿಲಾಸಿನಿ ಸಿಸ್. ವಿಲಾಸಿನಿ ಸಿಸ್ ಕಾಫಿ ಆಯ್ತಾ ನಿಮ್ದು? ಎಂತ ನಾಷ್ಟ ಮಾಡಿದ್ದೀರಾ? 8:40 ಬಂದೆ. ಓಕೆ ಓಕೆ ಓಕೆ. ಕಿಚನ್ ಕ್ವೀನ್ ಗೀತಾ ಸಿಸ್ ಸಪೋರ್ಟಿಂಗ್ ಅಲ್ಲಿ ಇದ್ದಾರೆ, ಲೈಕ್ ಅಂತ ಹೇಳ್ತಾ ಇದ್ದಾರೆ ವಿಲಾಸಿನಿ ಸಿಸ್. ಥ್ಯಾಂಕ್ ಯು ಥ್ಯಾಂಕ್ ಯು. ಸಂಪತ್ ಎಂಚ ಉಳ್ಳಾರಿ ನಾನು ಹುಷಾರಲ್ಲ ಸಂಪತ್ ಈರೆಂಚ ಉಳ್ಳಾರು ಚಾಪರಿಯಾರ ಅದಾದ ತಿನ್ನರ 30 ನಿಮಿಷ ಇರ್ತೇನೆ. ಓಕೆ ಓಕೆ ವಿಲಾಸಿನಿ ಸಿಸ್, 30 ನಿಮಿಷ ಕೂಡ ಆಗ್ಬೋದು, 20 ನಿಮಿಷ ಕೂಡ ಆಗ್ಬೋದು. ನಂದು ತಿಂಡಿ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಓಕೆ ಓಕೆ. ಅಕ್ಕಿ ರೊಟ್ಟಿ ತುಪ್ಪ ಬೆಲ್ಲ. ನಿಮ್ಗೆ ಅಕ್ಕಿ ರೊಟ್ಟಿ ಇಷ್ಟವಾ ಸಿಸ್? ದೋಸೆ ಇರೇಗ್ದಾದ ಎಂಕ್ ಇಡ್ಲಿ 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 ಚಪಾತಿ ಫ್ರೈಡ್ ರೈಸ್ ಪೂರಂ. ಲೈಕ್ ಕೊಡದವರು ಲೈಕ್ ಕೊಡಿ, ಐಡಲ್ ಇರ್ಬೇಡಿ, ಕಮೆಂಟ್ ಮಾಡಿ. ಅಕ್ಕಿ ರೊಟ್ಟಿ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಅಲ್ವಾ ಇಷ್ಟ ಅಂತ ಹೇಳ್ತಾರೆ. ಇಡ್ಲಿ ಸಾಂಬಾರ್ ಸೂಪರ್ ಪನೊಂದುಲ್ಲೇರು. ಸಾಂಬಾರಿ ಮೀಂದ ರಸಂ ಸಾಂಬಾರ್ ಎಲ್ಲ ತಿನ್ಪಿಚಿರಿ ಲೈಕ್ ಮೀಂದ ರಸಂ ಡೈಟ್ ತಿನಿಯಾರು. ಸೌತ್ ಇಂಡಿಯನ್ ಸ್ಪೆಷಲ್ ನಂದು ಸಾಂಬಾರ್ ಯಾನ್ ಹೋಟೆಲ್ ಪೋಂಡು ಇಡ್ಲಿ ಸಾಂಬಾರ್ ಏಕೇನು ಎಂಕ್ ಮೊಗುಲ್ ಇಡ್ಲಿ ಸಾಂಬಾರ್ ಇಡ್ಲಿ ತಿನ್ಪುಜನ ಬೇತೆ ತಿಂಡ್ರೆ ದೊಡ್ಡ ನಾಳೆ ಇಡ್ಲಿ ಸಾಂಬಾರ್ ಇಷ್ಟ ಇಡ್ಲಿ ಸಾಂಬಾರ್ ಬಿಟ್ಟು ಅಕುಲ್ ಮಸಾಲ ದೋಸೆ ಅವು ಊದು ಪುರದಿ ತೊಗೊಂಡ್ರಿ ಎಂಕ ಎಂಕ್ ಇಡ್ಲಿ ಸಾಂಬಾರ್ ಎಡ್ಡೆ ಅಭಿ ಮಸ್ತ್ ಅಂತ ಹೇಳ್ತಾ ಇದ್ದಾರೆ ವಿಲಾಸಿನಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವಿಲಾಸಿನಿ. ತುಳುವನಾಡ ಧರ್ಮ ತುಡರು ದೈವ ಕೊರಗಜ್ಜ ಪಂಚವರ್ಣದ ಮನ್ನ ಕಣಿಯೇ ಸತ್ಯ ಕರಿಯಜ್ಜ ಕೊರಗತನಿಯ ಬಾನದೇವಿರೆ ಬುಲ್ಪುದಾರತಿ ಸ್ವಾಮಿ ಅಜ್ಜಾಗ ವಾನದೇವಿರಿ ಬುಲ್ಪುದಾರತಿ ಸ್ವಾಮಿ ಅಜ್ಜಾಗ. ವಿಲಾಸಿನಿ ಸಿಸ್ ನಿನ್ನೆ ಕೇಳಿದ್ರಲ್ಲ ಕೊರಗಜ್ಜನದ ಒಂದು ಹಾಡು ಹೇಳಿ ಅಂತ. ನಿನ್ನೆ ನಂಗೆ ನೆನಪು ಬರ್ತಾ ಇಲ್ಲ, ಆದ್ರೆ ಇದು ನಂಗೆ ಒಂದು 2-3 ಲೈನ್ ಮಾತ್ರ ಬರುದು, ಎಲ್ಲ ಬರುದಿಲ್ಲ. ಅದಕ್ಕೆ ನಿಮ್ಗೋಸ್ಕರ ಇದು ಆಡಿದ್ದು ನಾನು. ಇಡ್ಲಿ ಸಾಂಬಾರ್ ಎಂಕಿಷ್ಟ ಏಕ ಬನ್ನಿ ಅಂತಂದು ಹೆಚ್ಚು ಜನಕ್ಕೆ ಇಡ್ಲಿ ಸಾಂಬಾರ್ ಇಷ್ಟತೆ. ಕಿಚನ್ ಸಿಸ್ ಅವರು ಸಪೋರ್ಟಿಂಗ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಡೈಲಿ ಲೈವ್ ಮಲ್ಪುವೆರ್ ಅಂದಂದು ಡೈಲಿ ಮಲ್ಪೆ ಡೈಲಿ ಒಂಜಿ ಎನ್ಮಾಂಟೆ ಇರ್ದು ಒರ್ಮಾಂಟೆ ಬಿಟ್ಟು ಮಲ್ಪೆ ಬಕ್ಕ ಬೈಯಡ್ ಮಲ್ಪೆ 5 ಗಂಟೆ ಇರ್ದು 6 ಗಂಟೆ ಮುಟ್ಟ ಇಜ್ಜಿನ 4:30 ಇರ್ದು 5:30 ಮುಟ್ಟ ಮಲ್ಪುವೆರ್. ಎಂಕ್ ಸಾಂಗ್ ಇಜ್ಜೆ ಇರೆ ಗೋ ಸಾಂಗ್ ಬೋಡಿಯೇ ಸಂಪತ್ ಸಂಪತ್ ಬ್ರೋ ಇರೆ ಗೋ ಸಾಂಗ್ ಬೋಡ್ ಪಲ್ಲೆ ಗೊತ್ತಿತ್ತನ ಪನ್ಪೇವೆ. ಗುಡ್ ಗೀತಾ ಸಿಸ್ ಸಪೋರ್ಟಿಂಗ್ ಅಲ್ಲಿ ಇದ್ದಾರೆ. ಸೂಪರ್ ಸಾಂಗ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ವಿಲಾಸಿನಿ ಸಿಸ್, ಥ್ಯಾಂಕ್ ಯು. ಓಕೆ ಸಿಸ್ ಬಾಯ್ ಅಂತ ಹೇಳ್ತಾ ಇದ್ದಾರೆ ಕಿಚನ್ ಕಿಂಗ್ ಗೀತಾ ಸಿಸ್. ಥ್ಯಾಂಕ್ ಯು ಸಿಸ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಬರ್ತೇನೆ ಸಿಸ್ ಲೈವ್ಗೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಅಂದ್ರೆ ಇಷ್ಟ ನನ್ಗೆ ಕೊರಗಜ್ಜ ಅಂದ್ರೆ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ನಾಳೆ ನಾಳೆ ನಾನು ಕೊರಗಜ್ಜನದು ಕೋಲದ ಹಾಕ್ತೇನೆ ಸಿಸ್. ನಮ್ಮ ಅಜ್ಜಿ ಮನೆಯಲ್ಲಿ ಆದದ್ದು ಮೊನ್ನೆ ಆದಿತ್ಯವಾರ ಹಾಕ್ತೇನೆ ನಾನು. ಒಂದ್ 2-3 ದಿನದಲ್ಲಿ ಹಾಕ್ತೇನೆ ಕೊರಗಜ್ಜನದು ವಿಡಿಯೋ ಕೋಲದ್ದು. ತುಂಬಾ ಚಂದಾಗಿದೆ ಕೋಲ.
ಬೊಕ್ಕ ವಿಶೇಷ ಪನ್ನೆ ವಿಶೇಷ ದಾಲೆಜ್ಜಿ ಸಂಪತ್ತು ಈರೆ ಪನೋಡು ವಿಶೇಷ ಪೂರೈತೆ ಜೋಕುಲು ಶಾಲೆ ಎಪ್ಪಿದಡಿ ನನ್ನ ಬೇಲೆದಡಿ ವಿಶೇಷ ಆತ ಬೇಲೆ ಭಾಜನ ರಾಶಿ ಬಿಡ್ತು ಬಾಯ್ ಬಾಯ್ ಸಿಸ್ ಥ್ಯಾಂಕ್ ಯು ಗೀತಾ ಸಿಸ್ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು. ಬಯ್ಯಡೆ ಲಕ್ಷ್ಮೀ ಬಾರಮ್ಮ ಬೈ ಭಾಗ್ಯದ ಲಕ್ಷ್ಮೀ ಬಾರಮ್ಮನ ಬಯ್ಯಡಿ ಹೆಂಗ ಬಯ್ಯಡ್ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಾವು ಚೂರು ಬಂಗಯ್ಯ ಓ ಭಾಗ್ಯದ ಲಕ್ಷ್ಮೀ ಒಂದ್ ರಾಗ ಕೆಲವರಾಗ ನಿಂಗೆ ಬರ್ಪುಜವು ಪದ್ಯಾತ್ ಕನಕ ವೃಷ್ಟಿಯ ಕರೆಯುತ್ತ ಬಾರೆ ಮನಕೆ ಮನವ ಸಿದ್ಧಿಯ ತೋರೆ ಅದೇ ಬರ್ತೀನಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅತ್ತಿತ್ತಗಳಳು ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ ಸಾಧು ಸಜ್ಜನರ ಬರ್ಪುಜವು ಆತು ಬರ್ಪುಜ ಒಂತೇನೆ ಬರ್ತೀನಿ ನಾವು ಲೈನ್ಸ್ ಬರ್ತಿದ್ದೀರ ಪಂಟ್ ಪೂಜ ಅಂಚ ಅಂಚ ಭಾಗ್ಯದ ಲಕ್ಷ್ಮಿ ಬರಮ್ಮ ಒಂದೊಂಜಿ ರಾಗೊಂಡು ಕುಡಂಜಿ ರಾಗೊಂಡು ಬಾರಿ ಶೋಕುಂಡು ಇಟ್ಟದ ಒಂದೆಟ್ಟು ರಾಗಡ್ ಪನ್ಪೇರು ಕೆಲವೇರು ಭಜನೆ ಮಂಡಳಿ ತಕಲು ಮಸ್ತ್ ಶೋಕ್ ಆಪುಡು ಅವ್ರು ಆಗ ಫಸ್ಟ್ ಎಪ್ಪುಡು ಐದಕ್ಕ ಏನ್ ಸ್ಟಾರ್ಟ್ ಆಲ್ಪೆ ಬೆಂಕ ಆತುಂದ ಆಪುಜಿ ಡಿಸಿ ರಜೆ ಕೊಡ್ಜೇರಾ ನಾನು ತುಂಬಾ ನಂಬಿದ್ದೆ ಹಾಗೆ ಪವಾಡನೆ ಆಗಿದೆ ಹೌದೌದು ನಂಬಿದವರಿಗೆ ಈ ಕೈ ಬಿಡುವುದಿಲ್ಲ ಕೊರಗಜ್ಜ ಹಾಗೆ ತುಂಬಾ ಕಾರ್ಣಿಕ ಕೊರಗಜ್ಜನದು ತುಳುನಾಡಿನಲ್ಲಿ. ಡಿಸಿ ರಜೆ ಕೊರ್ಜೆರೆ ಅಯ್ಯೋ ಡಿಸಿ ಟ್ರಾನ್ಸ್ಫರ್ ಆಯರತೆ ಮುಂತ ಬೇತದೆ ಡಿಸಿ ಇತ್ತೆ ದರ್ಶನ ಎಂಚಿನ ನಮ್ಮ ದರ್ಶನ ಕೋಡೆ ಬೈದಿತ್ತರತೆ ನ್ಯೂಸ್ ಡಿಸಿ ವರ್ಗಾವಣೆ ಮುಲ್ಲೈ ಮುಗಿಲನ್ ವರ್ಗಾವಣೆ ಆಗಿದ್ದಾರೆ ದರ್ಶನ್ ಎಂಚಿನ ದರ್ಶನ್ ಫುಲ್ ಪದ್ರ ಗೊತ್ತು ಜಿಂಕ್ ಆರ್ಗೆ ಡಿಸಿ ರಜೆ ಕೊರ್ಪುಜೇರು ಒಡೆ ಬರ್ಸೆ ಇಜ್ಜಿ ಒಡೆ ರಜೆ ಯಾವ ಶಾಲೆ ಪೋಡ್ ಜೋಕ್ಲಿ ಜೋಕ್ಲಿ ರಜೆ ಕೊರ್ತುಜೇರು ಅಕ್ಕ ಎಂಚ ಉಳ್ಳಾರು ಸಂಪು ಎಂಚ ಉಳ್ಳಾರು ಒಂಜೇ ಲೈನ್ ಬರೀತಿ ಕಡಪುಡ್ತು ನಾಂಜು ರಂಜಿತ್ ಹಾಯ್ ರಂಜಿತ್ ವೆಲ್ಕಮ್ ಟು ಮೈ ಲೈವ್ ವಿಲಾಸಿನಿ ಸಿಸ್ ಸಪೋರ್ಟಿಂಗ್ ಅಲ್ಲಿ ಥ್ಯಾಂಕ್ ಯು ವಿಲಾಸಿನಿ ಸಿಸ್ಟರ್ ಡಿಸಿ ಪೊಸತತ್ತೆ ಅಂಚ ಕೊರ್ಜಿರ್ ತೋಜುಡು ಹೌದು ನಂದು ಡಿಸಿ ಪೊಸತಾಯೇರು ನಾನು ಹತ್ತು ಬರ್ಸ ಬಿನಿ ಜೋರ್ ಬರ್ಸಿಸ್ತಿನ ವಾಡಿಸಿಲ ಕೊರ್ಪೆರಿಯೇ ನೈಸ್ ಮಸ್ತ್ ಅಂತ ಹೇಳ್ತಾರೆ ಥ್ಯಾಂಕ್ ಯು ರಂಜಿತ್ ಎನ್ನ ಪುಗರ್ಲಿ ಅನ್ನೋದಿಲ್ಲ ಪುಗರ್ಲಿ ವಿಲಸಿಸಿ ಥ್ಯಾಂಕ್ ಯು ಸಂಪು ಒಂದು ಕಾಲದ ಶ್ರೀಲಂಕಾದ ತಡೆಗೋಡೆ ಹೌದಾ ನನ್ಗೆ ಗೊತ್ತಿಲ್ಲವಾ ಶ್ರೀಲಂಕಾದ ಯಾರು ಸಂಪತ್ ನೈಸ್ ಅಂತ ಹೇಳ್ತಾ ಇದ್ದಾರೆ ವಿಲಾಸಿನಿ ಸಂಪು ಈರು ಪನೋಡ್ ದುಂಬು ಟೈಪ್ ಆತು ಅವರೇ ಗೊತ್ತುಂಡತೆ ರಂಜಿತ್ ಚಾ ಪರಿಹಾರಕ್ಕೆ ಏನೊಂದಿಲ್ಲ ದರ್ಶನ್ ಎಚ್.ವಿ ದರ್ಶನ್ ಎಚ್.ವಿ ಅಂದ್ ಮೇಡ ನ್ಯೂಸ್ಗೆ ನೋಡು ರಂಜಿತ್ ಅರೆ ಗೊತ್ತಾಪುಡು ಪೂರ ಇತ್ತೆಲ್ಲ ಅಕ್ಕಿನಿ ಅವೇ ಗೊತ್ತಾಣಿಗ್ಲಿಕ್ಕೆ ಲೇಟ್ ಬರ್ತೀನತ್ತ ಅಂಚಲ್ ಥ್ಯಾಂಕ್ ಯು ವಿಲಾಸಿನಿ ಥ್ಯಾಂಕ್ ಯು ದುಂಬು ಸನತ್ ಜಯಸೂರ್ಯನೊಟ್ಟುಗು ಗೊಬ್ಬುದೀರು ಅಕ್ಕ ಅಂದೆ ಹೆಂಗ್ ಗೊತ್ತಿಜ್ಜಿ ಅಂದೆ ಸಂಪತ್ ಬ್ರೋ ಈರು ಜಯಸೂರ್ಯನೊಟ್ಟು ಗೊಬ್ಬುದಾರ ಓ ಮೈ ಗಾಡ್ ಅಪ್ಪ ಕೊಡ್ತೀನಿ ಚೊಲ್ಲಾರ ಇದು ರಿಲೇಟ್ ಕ್ರಿಕೆಟ್ ಗ್ರೇಟ್ ಇದು ರಂಜಿತ್ ಬಾರಿ ಹುಷಾರ್ ಇಂಟರ್ನೆಟ್ ಸ್ಪೀಡ್ ಅಂದಿ ರಂಜಿತ್ ಬಾರಿ ಹುಷಾರ್ ಆ ರಪ್ಪ ಬಲಿ ಇರತ್ತ ಉದಾರ್ ಆ ಲಕ್ಕಿನಿ ಅವ್ರ ಪೇಪರ್ ಡೆಕಾಡ್ ಬಾರ್ದೆ ಲಕ್ಕಿನಿ ತಾರ್ ದಿವಸ ತೂವರ್ನಿ ಪನ್ನಿ ತೋಜೋಡ ಅದೇ ಅಂದಿ ಕ್ರಿಕೆಟ್ ಟೀಮ್ ಮುಡಿತ್ತೆ ಅಂದಿ ಸತ್ಯ ರಂಜಿತ್ ಪೋಯರಾಜ್ ಮೋನೆ ದೇಖ್ತಾರೆ ವಿಲಾಸಿನ್ ಥ್ಯಾಂಕ್ ಯು ಸಂಪು ದೈತ್ಯ ಆಟಗಾರೆ ಅಕ್ಕ ಅಂದ ಮಸ್ತ್ ಪುಗರೊಂದುಲ್ಲೇರಿ ಸಂಪತ್ ಬ್ರೋ ಇರೇನು ಮಸ್ತ್ ಪುಗರೊಂದುಲ್ಲೇರಿ ಏತ್ ಕೊಡ್ತಾರೆ ಥ್ಯಾಂಕ್ ಯು ವಿಲಾಸಿನಿ ಥ್ಯಾಂಕ್ ಯು
ಇಕು ನೋಡಿರೆ ಚಿಕ್ಕ ಹನುಮಂತ, ಇಕು ನೋಡಿರೆ ಚಿಕ್ಕ ಹನುಮಂತ, ರಾಮದೂತನೇ ಬಲು ಶೂರನಿತ, ರಾಮದೂತನೇ ಬಲು ಶೂರನಿತ, ರಾಮಚಂದ್ರಗಾಗಿ ನಡಲ ದಾಟಿಪೋಯಿ, ರಾಮಚಂದ್ರಗಾಗಿ ನಡಲ ದಾಟಿಪೋಯಿ, ಸೀತೆಗೆ ಉಂಗುರವನ್ನಿಟ್ಟ ಮಹಾನುಭಾವ, ಇಕ್ಕೋ ನೋಡಿರೆ ಚಿಕ್ಕ ಹನುಮಂತ. ಥ್ಯಾಂಕ್ ಯು ವಿಲಾಸಿನಿ, ಥ್ಯಾಂಕ್ ಯು ರಂಜಿತ್ ಬೊಕ್ಕ ಬೊಲ್ಲ ಉಂಡ ಅಲ್ಪ ಕೆನೊಂದುಲ್ಲೇರು ಸಂಪತ್ ಬೊಲ್ಲೊಂಡೆ ಸಂಪು 1992-93 ದಶಕದ ಬರ ಸಿಡಿಲಿನ ಆಟಗಾರ ಅಕ್ಕ. ಬರ ಸಿಡಿಲು ಬೊರ್ಚಿ ಇತ್ತೆ ಬರ್ಸ ಬರ್ತದೆ ಪಿದೈ ಕಾರ್ದಿಯರ ಆಪುಜಿ ರಂಜಿತ್ ಅಂದೆ ಆತ್ಮಲ್ಲ ಆಟಗಾರ ಹೆಂಗ್ ಗೊತ್ತಿಜ್ಜಿ ಮಾರ್ರೆ. ಆನ್ ಕ್ರಿಕೆಟ್ ಇಡ್ಸರ್ ಪಿರಾತೆ ಹೆಂಗ್ ಕ್ರಿಕೆಟ್ ಆತ ಇಂಟ್ರೆಸ್ಟ್ ಇಜ್ಜಿ ಎತ್ತೀರ್ ಪನಿ ಬಕ್ಕೆ ಅಂದು ಅಂಚಾದು ಪಂದಿನ ಬಾರಿ ಬರ್ಸ ಪನೊಂದುಲ್ಲೆ ಬೊಲ್ಲೆ ಫುಲ್ಲು ಮುಲ್ಪ ಒಡುಪಿಡ್ ಬೊಲ್ಲ ಮುಲ್ಪ ಕಮ್ಮಿ ಉಂಡಿ ಎಂಗ್ಲೆ ಬರ್ಸ. ರಂಜಿತ್ ಬಿಲ್ಡಪ್ ಎಡ್ಡೆ ಉಂಡು ಅಂದಂದು ರಂಜಿತ್ ರಾವ್ ಥ್ಯಾಂಕ್ ಯು ವಿಲಾಸಿನಿ. ಅವು ಸಿಡಿಲ್ ಹತ್ತಕ್ಕ ಒಂದು ಬೇತೆ ಖಾಲಿ ಸಿಡಿಲು ಅವು ಸಿಡಿಲು ಅವು ಸಿಡಿಲು ಒಂದು ಬರ ಸಿಡಿಲು ಅತೆ ಅವು ಸಿಡಿಲ್ ಹತ್ತಕ್ಕ ಒಂದು ಬೇತೆ ಖಾಲಿ ತೆಡಿಲ ಅಕ್ಕ ಒಂದು ಖಾಲಿ ತೆಡಿಲ ಮಲ್ಲೆ ಜಚರದಾಲ ಪ್ರಾಬ್ಲಮ್ ಇಜ್ಜಾಯ್ತು. ಹಸಿರು ಗಾಜಿನ ಬಳೆಗಳೇ ಈ ಕುಲದ ಶುಭ ಸರಗಳೇ, ಈ ಕೈಗಳಿಗೆ ಶೃಂಗಾರವೇ ನೀಗಲ್ಲೆಂದರೆ, ಸಂಗೀತವೇ ನಿಲ್ಲದ ಗಾನ ನಿಮ್ಮದ ಹಸಿರು ಗಾಜಿನ ಬಳೆಗಳೇ. ಸಂಗೀತವೇ ಅರಳುತ್ತಿದೆ ಬೊಕ್ಕ ಎಂಚೊಲ್ಲರು ಯಾನು ಹುಷಾರುಲ್ಲ ಆಂಡ ಚೂರು ಗಂಟಲು ಕಟ್ಟುತ್ತದೆ ಈ ಗಂಡೆ ಕಫ ಜಾಸ್ತಿ ಆತನ ತೋಜುಡು ಅಂಚ ಗಂಟಲು ಕಟ್ಟುತ್ತದೆ. ಗೋಳಿ ತಗೊಳ್ಳಿ. ಮಸ್ತ್ ಥ್ಯಾಂಕ್ ಯು ವಿಲಾಸಿನಿ, ಥ್ಯಾಂಕ್ ಯು ವಿಲಾಸಿನಿ, ಥ್ಯಾಂಕ್ ಸೋ ಮಚ್. ಋತುಗಳ ಜೊತೆಯಲಿ ಬದುಕು ನಡೆವಾಗ, ಬದುಕಿನ ನೆರಳಲಿ ಹೆಣ್ಣು ನಡೆವಾಗ, ಮಸ್ತ್ ಅಂತ ಹೇಳ್ತದೆ. ಲೈಕ್ ಕೊರಿಯಕ್ಕ ಹಬ್ಬದ ಇತ್ತೆ ಲೈಕ್ ಬತ್ತಿನ ಹಿಂಗ್ ನೆನಪೇಜಿ ಯಾನು ಬಾರ್ಡು ಬೇಲೆ ಸಂಪು ಪನೊಂದುಲ್ಲೇರು ಪ್ರಸಾದನ್ನೇ ಪನೊಂದುಲ್ಲೇರು ಪ್ರೀತಿ ಸಿಸ್ ಬತ್ತೇರು. ಹಾಯ್ ಗುಡ್ ಮಾರ್ನಿಂಗ್ ಸಿಸ್ ಪನೊಂದುಲ್ಲೇರು. ಪ್ರೀತಿ ಸಿಸ್ ಬರ್ನ ಗೊಂಜಿ ವಾರ್ನು ಪಡೀರು ಬಸ್ ತಕೊಳು ಎನ್ನ ಕೆಡಿ ಪೋಂಡು ಮೂಲು ಪನೊಂದುಲ್ಲೇರು. ಪ್ರಸಾದನ್ನೇ ಸಂಪು ಹಾಯ್ ಗುಡ್ ಮಾರ್ನಿಂಗ್ ಪನೊಂದುಲ್ಲೇರು. ರಂಜಿತ್ ಗುಡ್ ಮಾರ್ನಿಂಗ್ ಪನೊಂದುಲ್ಲೇರು. ಪ್ರಸಾದ್ ಗುಡ್ ಮಾರ್ನಿಂಗ್ ಪನೊಂದುಲ್ಲೇರು. ಬಲೆ ಕೊಟ್ಟಾರ ಚೌಕಿಗ್ ಪನೊಂದುಲ್ಲೇರು ರಂಜಿತ್ ತಿಕ್ಕೆರ ಪೋಲೆ ಮಾತೆಲ್ಲ ಕೊಟ್ಟಾರ ಚೌಕಿಗ್. ಸಂಪು ಅಂದ ಪನೊಂದುಲ್ಲೇರು. ಸಂಪು ಪನ್ಪುಜನ್ ಸಂಪತ್ ಬ್ರೋ ಅಂದ ಪನೊಂದುಲ್ಲೇರು. ಬೊಡ್ಚ ಪಂದ್ ಪದ್ಯ ಕಾಂಡೆ ಬೊಡ್ಚ ಪದ್ಯ ಬೊಡ್ಚಿನ ಬೊಡ್ಚಿ ಬುಟ್ಟೆ ನಿಂಗ್ ಒಡೆಪೋತೀನಿ ನಿಂಗ್ ಕೆಲ್ ಎಪ್ಪಡ ನಾನು ಪದ್ಯ ಬನ್ನೊಡೆ ಆಪುಂಡು ಪ್ರಸದನ್ನ ನಿಂಗುಲ್ ಗಡಿ ಗಡಿ ಪೋಪಾರ ಪದ್ಯ ಬಣ್ಣ ಬರ್ಪಾರತೆ ಯಾನ್ ಮುಲ್ ಕೆಲೆಜಿದೇರೊಂದುಲ್ಲ ಎನ್ನದು ಮೆಸೇಜ್ ಇಚ್ಚಿಂದು ಪದ್ಯ ಬಣ್ಣ ಗೊತ್ತಪ್ಪಂದೆ ಮೆಸೇಜ್ ಇಚ್ಚಿದ ಪದ್ಯ ಬನ್ತೀನಿ ನಾನು ಅಪ್ಪ ನಿಗುಲ್ ರಪ್ಪ ಬರ್ಪಾರತೆ. ಪ್ರೀತಿ ಅಕ್ಕ ಗುಡ್ ಮಾರ್ನಿಂಗ್ ಬರೋದಿಲ್ಲೇರು. ವಿಲಾಸಿನಿ ನೈಸ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಗಂಟಲಲ್ಲಿ ಕಿಚಿ ಕಿಚಿ ತಗೊಳ್ಳಿ ವಿಕ್ಸ್ ಮಾತ್ರೆ. ಹೌದು ನನ್ಗೆ ಯಾರು ಕೂಡ ಕೊಡ್ಲಿಲ್ಲ ರಕ್ಷಿತ್ ಅವರೇ, ನೀವು ತಂದು ಕೊಟ್ರಲ್ಲ. ಥ್ಯಾಂಕ್ ಯು ಸೋ ಮಚ್. ಲೈಕ್ ನನ್ ಅಂತ ಹೇಳ್ತಾರೆ ಪ್ರೀತಿ ರಕ್ಷಿತಾ ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದಾರೆ. ಫ್ರೀ ಹಿಂದಿ ಬೋಡ ತುಳು ಭಾಷೆ ಬೋಡ ಕೆಲವೊಂದಿರುವ ಅವು ಎಂಚಿನಿ ಫ್ರೀ ಹಿಂದಿ ಬೋಡ ತುಳು ಭಾಷೆ ಬೋಡ ಕೆಲವೊಂದಿಲ್ಲ ಮಸ್ತ್ ಅಂತ ಹೇಳ್ತಾ ಇದಾರೆ ವಿಲಾಸಿನಿ. ಮತ್ತೊಬ್ಬ ಒಂತೆ ಬರಸಿರಿನ ಆಟಗಾರ ಬತ್ತಿರಕ್ಕ ಏರವು ಮತ್ತೊಬ್ಬ ಒಂತೆ ಬರಸಿರಿನ ಆಟಗಾರ ಏರಿ ಏವು ಒಂತೆ ಬರಸಿಡಿಲು ಪುಷ್ಪಲೆ
ರಸದನ್ನೇನಾ ಕೆಲ್ತೋದಿಲ್ಲ ರಸದನ್ನಿ ಹಿಂಗ ಅಂತ ಹೇಳ್ತಾ ಇದ್ದಾರೆ ವಿಲಾಸಿನಿ. ಥ್ಯಾಂಕ್ ಯು. ಪೋಯ ಜಂಜಿ ಪತ್ತೆರೆ ಹುಷಾರಾಯರೆ ಪ್ರಸದನ್ನ ಜಂಜಿ ಪತ್ತೆರೆ ಪೋಯರೆ ಕೋಡೆ ಫಾರಿನ್ ಇತ್ತಾರೆ ಇನಿ ಒಡೆ ಜಂಜಿ ಪತ್ತೆರೆ ಓಪಿನಿ ನೈಸ್ ಅಂತ ಹೇಳ್ತಿದ್ದಾರೆ ವಿಲಾಸಿನಿ ಸಿಸ್. ವಿಲಾಸಿನಿ ಸಿಸ್ ಥ್ಯಾಂಕ್ ಯು ಸೋ ಮಚ್. ತುಳುವಾವು ಸಂಪು ಪನೊಂದುಲ್ಲೇರು. ಹಾ ಪೋಯಿ ಪ್ರಸಾದ್ ಪನೊಂದುಲ್ಲೇರು. ಪ್ರೀತಿ ಸಿಸ್ ರೆಡಿ ಉಳ್ಳೇರು ಅತೆ ಪ್ರೀತಿ ಸಿಸ್ ಆರ್ ವೈಕ್ಲ ರೆಡಿ ಉಪ್ಪೇರು ಫಸ್ಟ್ ಆರ್ ಅತೆ ಪ್ರೀತಿ ಸಿಸ್. ಅದ್ರ ಕೇಂದ್ರಿ ನೀ ಜಾರ್ ಬರ್ಪುಜಿ ಜಂಜಿ ಬರ್ತಾರೆ ಕಜಿಪ ಅಪ್ಪಡತೆ ಮಧ್ಯಾಹ್ನ ಅಟೆ ಪ್ರೀತಿ ಸಿಸ್ ಕಿಂಗ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ವಿಲಾಸಿನಿ ಸಿಸ್. ಫೋಟೋಗ್ರಾಫರ್ ಕವಿ ಗೊತ್ತಾಂಡು ಪ್ರಸದನ್ನೇ ಒಂತೆ ಬರಸಿರಿಲಿನ ಆಟಗಾರ ಆರ್ ಬಣ್ಣಗನೆ ಮುಲ್ಪ ಪೂರ ರಟ್ಟಿದ್ ಮೋಡ ರಟ್ಟದು ಹೋಗ್ಬಿಡು ಫ್ರೀ ಎಂಕು ಪನ್ಪಿನಿ ಆಗುಲು ಮನೊಂದುಲ್ಲೇರು. ಹಾ ಫ್ರೀ ಇರೇಗ್ ಪನ್ಪಿನ ಓಕೆ ಓಕೆ. ಬರಸಿಡಿಲು ಪ್ರಸಾದ್ ಅಂದಿ ಬರಸಿಡಿಲು ಪ್ರಸಾದ್ ಒಂತೆ ಬರಸಿಡಿಲಿಗೆ ಯಾರು ಬನ್ನಿ ಮಸ್ತ್ ಬರಸಿಡಿಲು ಆರು ಸಂಪತ್ ಬ್ರೋಗೆ ನಮ್ಮ ರೆಡಿ ಒಯ್ಪುಲ ಪನೊಂದುಲ್ಲೇರು ಲೆಹಂಗಾ ಬಾರ್ದು ಪೋಯ ಪ್ರೀತಿ ಜಂಜಿ ಬರ್ತಾರೆ ಫ್ರೀ ಕೋಡೆ ಇಂಜೆಕ್ಷನ್ ಕೊರಿಯೇರು ಇನಿ ಜಂಜಿ ಪತ್ತೆರೆ ಪೋಯ್ಡ ಇರೆಗ್ ಇಂಜೆಕ್ಷನ್ ಕೊರ್ಪೇರು ಪನೊಂದು ಇತ್ತೆ ಇಂಜೆಕ್ಷನ್ ಕೊರಿಯೇರ ಪ್ರಸವನ್ನಾಗ ಓ ಇಂಜೆಕ್ಷನ್ ಕೊರ್ನಿಡ್ ಪವರ್ ಇತ್ತೆ ಜಂಜಿ ಪತ್ತೆರೆ ಹೋಗ್ತೀನಿ. ಓ ರಂಜಿತ್ ಸಮಾಚಾರ. ಥ್ಯಾಂಕ್ ಯು ವಿಲಾಸಿನಿ ಸಿಸ್. ಥ್ಯಾಂಕ್ ಯು ವಿಲಾಸಿನಿ ಸಿಸ್. ಸಂಪು ದೋಸೆ ಬೇಕಾ ಪನೊಂದುಲ್ಲೇರು ಸಂಪುಗ್ ದೋಸೆ ಪೋಡೆ ಸಂಪತ್ಗ ವಿಲಾಸಿನಿ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ವಿಲಾಸಿನಿ ಸಿಸ್ ಥ್ಯಾಂಕ್ ಯು ಸೋ ಮಚ್. ಪ್ರೀತಿ ಸಿಸ್ ಕೆಲ್ಸದಲ್ಲಿರು ದೋಸೆ ಬೇಡ ನೆನ್ನೆ ಬೇಕು ನೆನ್ನೆ ಬೇಡ ಆ ನೆನ್ನೆ ಸಂಪತ್ತು ಓ ತೆನ್ನೆ ಮೂಡಿಗೆರೆ ನೆನ್ನೆ ರಂಜಿತ್ ಯಾನ್ ಕೋಪ ಸಂಪುಡ ರಾಜ್. ಓ ರಂಜಿತ್ರ ಕೋಪ ರಂಜಿತ್ ಎರಡ ಪ್ರೀತಿಸಿ ಕೋಪಗೆ ಬಕ್ಕ ಸಂಪತ್ ರೋಡ ರಾಜಿಗೆ ಕೋಡೆ ಮಲ್ಲ ಇಂಜೆಕ್ಷನ್ ಕೊರಿಯರು ಆ ನರ್ಸ್ಗ್ ಮಲ್ಲ ನಮಸ್ಕಾರ ಇಂಜೆಕ್ಷನ್ ಮಲ್ಲ ಇಲ್ಲಿ ಉಂಟ ಮಾರ್ರೆ ಇರ್ತು ತಿನ್ನೋಲಿ ಮಾರ್ರೆ ಇಂಜೆಕ್ಷನ್ ಕೊಟ್ಟಾಗ ಇಂಜೆಕ್ಷನ್ ಬಂದ ತೂವೇರ ಬಲಿ ಪ್ರಸನ್ನ ಕೋಡಿಗೆ ಹಾಪುನ ಈ ಕಂಚಿ ಮೊನೆ ಪಾರ್ತು ಅಪ್ಪ ಗೊತ್ತೇ ಆಪುಜಿ ಇಂಜೆಕ್ಷನ್ ಕೊರ್ನ ಮಂಡೆಗೆ ದಯ ಹಾಕೊಂಡು ಇಂಜೆಕ್ಷನ್ ಕೊರ್ನ ನರ್ಸ್ ಕೊರ್ನೆ ಅತಿ ನರ್ಸನ್ ಕೋಡ್ ಇಂಜೆಕ್ಷನ್ ಕೊರ್ನಾಗ ಎಬ್ಬೆ ಎಂತ ನೆನ್ನೆಯವ ಚಿಕ್ಕ ಮಗು ಆಗಿ ಬರೋದಿಲ್ಲ ಅಂದ್ ಯಾವೇನು ನೆನ್ನೆ ಇಂಚಿನ ಗೊತ್ತಾಣೆಂಗೆ ಚಿಕ್ಕ ಮಾಲೆ ನೆನ್ನೆಗೆ ರಂಜಿತ್ ಎನ್ನೆಲ್ಲ ಇವ್ಡು ಪಾತಿರ್ನಿ ಜೋಲಿರು ಮುಲ್ಲ ನಾಲ್ ಮೆಸೇಜ್ ಹಾಕದ್ ಪೋಪಿರ್ ಇತ್ತೆ ನಡು ಬರ್ಪಿರು ಏರಾಳ ಮನ್ನ ಬರ್ಪೇರು ಬರಸಿರಿ ಆಟಗಾರ ಹೊತ್ತು ಬರ್ಪೇರು ಕೆಡಿಲ್ ಮಾಡ್ದು ಪೋಪೇರು ಕೆಡಿಲ್ ಹಾಕದ್ ಮಕ್ಕಿಚ್ಚಿ ಓಡಿತ್ತಿನ ನಾಲ್ ಮೆಸೇಜ್ ಮಾಡ್ದು ಪೋಯರ್ ತುಳು ನನ್ನ ಇಚ್ಚಿರಾರು ಬಕ್ಕ ಕೂಡ ಬರ್ಪೇರು ನಡು ಬರ್ಪೇರು ರಕ್ಷಿತ್ ಇದ್ದೀರಾ ರಕ್ಷಿತ್ ಒಂಜಿ ಬರ್ತೇರು ವಿಕ್ಸ್ ಕೊರಿಯರು ಎಡ್ಡೆಂಡ್ ಮಾತ್ರ ವಿಕ್ಸ್ ಹಾಲ್ ಕೊರ್ನಾಗ ಅನ್ನ ಜೀವ ಕೈಗೂ ಬೈದಿತ್ತಂಡು ತೂಲೆ ಹಾಲು ಎದುರಿತ್ತನಾಗಲ್ಲ ಆರೆಗ್ ಆರ ಜೀವನ ತಿಂತೇರೆ ಹೊಸದು ತೆಕ್ಕಂಗೆ ಪ್ರಸನ್ನ ಇಂಜೆಕ್ಷನ್ ನಿತಿನ್ ಪನಂದೆ ಗಿಡತ್ತರ್ ಕೋಡೆ ಪಾಪ ಪ್ರೀತಿ ನಿತಿನ್ ಪನಂದೆ ಗಿಡತ್ತರ್ಗೆ ಇದಾನೆ ಪ್ರೀತಿ ಅಕ್ಕ ಪಾತಿರ ಯಾರಿತ್ತವಳು ಬಿಸಿಯಲ್ಲಿ ಇರ್ತೋಜಲ್ ಬೇಲೆದವ್ರು ಇತ್ತಲ್ಲ ಅಕ್ಕಿನ ಮಣ್ಣೈತೆ ರಂಜಿತ್ ಪರಿಯೆ ಆಂಡಲ ಇರಡ ಕೋಪ ಯಾನ್ ಪನೊಂದುಲ್ಲೇರು ರಂಜಿತ್ ಪ್ರೀತಿ ಅಕ್ಕ ಪಾತಿರ್ವೇ ಪನೊಂದುಲ್ಲೇರು ಕೋಪ ಬೊಡ್ಚಿಗೆ ಪ್ರೀತಿ ಅಕ್ಕ ಸಂಪು ಬೊಕ್ಕ ಪ್ರೀತಿ ಸಿಸ್ ಕೋಪ ಬೊಡ್ಚಿಗೆ ಸಂಪು ಬೊಕ್ಕ ಎನ್ನ ಚೋರ ನಿತಿನ್ ಪನೊಂದುಲ್ಲೇರು ಸಂಪು ಬೊಕ್ಕ ಎನ್ನ ನಿತಿನ್ ಚೋರ ದಾದಿ ದಾಯಿಗ ಪ್ರೀತಿ ಅಕ್ಕ ಕೋಪ ಪನೊಂದು ಈರ್ ಪಾತಿರ್ ಜರ್ಗತಿ ರಂಜಿತ್ ಈರ್ ಪಾತಿರೋಡು ಈರ್ನ ಲೈವ್ ಮಲ್ಪೊಡು ನೀರ್ ಪಾತಿರ್ವಾರು ಈರೇ ಲೈವ್ ಮಲ್ಪೊಡು ಇರಿಗೆ ಏತ್ ಸಬ್ಬಾತನ್ ಪಲ್ಲೆ ರಂಜಿತ್ ಪ್ರೀತಿ ಅಕ್ಕ ಎದಗ ಈರ್ನ ಲೈವ್ ಕೇನೊಂದುಲ್ಲೇರು ಪ್ರೀ ಖಾಲಿ ತೆಲ್ಪುಲೆ ಎನ್ನ ಬೇಲೆ ಎಂಕು ಗೊತ್ತಾಗಿದೆ ಅಯ್ಯೋ ಪ್ರಸದನ್ನ ಎನ್ನ ಲೈವ್ ರಡ್ಡು ಮೆಸೇಜ್ ಪಾಡ್ದು ಒಡೆ ಬಲಿಪುನು ಬಂದ್ ಕೇನೊಂದುಲ್ಲೆ ರಂಜಿತ್ ಆರ್ನ ಲೈವ್ ರಡ್ಡೇ ಮೆಸೇಜ್ ಪಾಡುವಾರ್ ಕೇತೆ ದಾಯಿ ಒಂಜಿ 4 ಮೆಸೇಜ್ ಪಾಡ್ರೆ ಅಪ್ಜೆರಿಗ್
ಹೆಂಗ್ ಸಬ್ಬ 58 ಆತನ ಸಂಗೀತ ನನ್ನ ಲೈವ್ ಮಲ್ಪೊಲಿ ರಂಜಿತ್ ಲೈವ್ ಮಲ್ಪಲಿ ಅಪ್ಪ ಗೊತ್ತಪ್ಲತೆ ಈ ರೆಂಚ್ ಅಂತ ತೂಕ ಏತ್ ಪಾತೇರ್ ಬರೋದು ಎಂಗ್ಳೆ ಪೂರ ನೆರ್ಪರತ ಈಗ ಪಾತೇರಿ ಜರ ಈ ರೆಂಚ ಪಾತೇರಿ ಬರ್ ತೂಪ ಎಂಕುಲು ಪ್ರಸಾದ್ ಇಂಜೆಕ್ಷನ್ ಗಿರೇ ಕೊಡ್ತೀನಿ ಹೆಂಗ್ ಬರೋದಿಲ್ಲ ಅಯ್ಯೋ ಇಚ್ಚಿ ನಮ್ಮ ಮೆಸೇಜ್ ಪಾಡ್ಬೇಕ ನನ್ನ ಮೆಸೇಜ್ ಪಾಡ್ವೇರ್ಗೆ ನನ್ನ ಮೆಸೇಜ್ ಪಾಡ್ವೇರಿ ರಂಜಿತ್ ಈಗ 59 ಆಯ್ತು ಪನ್ನೊಂದುಲ್ಲಿ ರಂಜಿತ್ ಎನ್ನೆ ಕೊಂಡತೆ ಒಂಜಿ ಒಂದು ಮಲ್ದಿಜೇರು ಕಮೆಂಟ್ ಮಲ್ದಿಜೇರು ವಿಡಿಯೋಗು ಎಂಕರಿಗೆ ಸಬ್ ಮಲ್ಪೆರೆ ಆತು ಜಾನರಿಗೆ ಸಬ್ ಆತುಜಿ ನಲ್ಲ ರಂಜಿತ್ಗೆ ಅಂದಿ ಪ್ರೀತಿ ಅಕ್ಕ ಇತ್ತೆ ಸಬ್ಬಾಯರ್ ಓಕೆ ಅಕ್ಕ ಎರೆಗ್ಲ ಎಡ್ಡೆ ಅವಡ ಅಂದಿ ರಂಜಿತ್ ಎಣ್ಣೆಕ್ಲ ಒಂಜಿ ಕಮೆಂಟ್ ಪಾಳೆ ಹೆಂಗ್ ಗೊತ್ತಾಪು ಜೀರು ಯಾನ್ ಏರ್ನಲ ಲೈವ್ ಬತ್ತಿನ ಪಕ್ಕಲ ನಾನು ತೂಪಿನಿಜ್ಜಿ ನಾನೇನು ಟಿಪಿಲ ಚೆಕ್ ಬಂದು ಜೀರ್ನ ನನ್ನ ತೂಪ ಎಲ್ಲ ಏರ್ನ ಬರ್ತೀನಿ ಔಟ್ ಸಬ್ ಮಲ್ಪೆ ಇರೆಂತುನೆ ಕಮೆಂಟ್ ಮಾಡು ಜಾರ್ ಪನಕ ವಿಡಿಯೋ ತೂಪು ಜಾರು ಪ್ರೀತಿ ಕೋಪ ಬನ್ನದಿಲ್ಲ ದಾಯ ಕೋಪ ಪ್ರಸದರ್ನ ಸಂಪು ಯಾರು ಕೆಲವೊಂದುಲ್ಲೇರು ಸಂಪು ಏರು ಸಂಪಲ್ಲ ಆಯ್ತು ಸಂಪತ್ ಈರಿಕಿನ್ನ ಏರಿಂದ ಸಪೋರ್ಟ್ ಮಲ್ತಿದೆ ಅತ್ ಸಬ್ಬ ಯಾನ್ ಅದೇ ಸಬ್ ಅಲೆ ಪನ್ಪುಜಿ ದಾಯ ಪನ್ಪುಜಾರ್ ಮಲ್ಲೆ ಜೀರ್ ಪನಚ್ಚಿ ಎಂಕುಲ್ ಕೊರ್ಪತೆ ರಂಜಿತ್ ದಾದ ಗೊತ್ತುಂಡ ಗಲಾಟೆ ಪೂರ ತೂದು ಸಾಕಾಂಡಿಯೇ ಗಮ್ಮತ್ ಪಾತೇರ್ ಬರೀರ್ ಅಂಚ ಬಲೆ ಪನ್ಪಿನಿ ಅಂದಿಯೇ ರಂಜಿತ್ ಬರೋಡೀರ್ ಪೂರೇನಲ ಅಂದಿಕ್ ಬರೋಡ್ರು ಲೈವ್ಗ್ ರಂಜಿತ್ ನೆನ್ನೆ ತಿಂದರೆ ಈ ರಾರಿಕ್ಕಲ್ ಅಕ್ಕಿನಿಯೇ ಸಂಪತ್ ಬ್ರೋ ಪ್ರಸಾದ್ ರಾಜಿ ಬರೊಂದುಲ್ಲೇರ್ ಪ್ರಸಾದ್ ರಾಜಿಗೆ ರಾಜ್ ಇಜ್ಜಿ ಸಂಪು ನನತಿ ನೋಡು ನೆನ್ಯ ಇಲ್ಲಿ ಪೂರ ನೆನ್ನೆಡೆಲ್ಲೇರ್ ಬಾರ್ದು ಇವತ್ತು ಇನಿ ಎಂಕುಲ್ ಕಾಂಡೇಡ್ ನಿಂಚ ಒಂದೇ ಪಾತೆರ್ನು ಬಚ್ಪನ್ದ ಬಗ್ಗೆ ಬಾಲ್ಯದ ಬಗ್ಗೆನೆ ಪಾತೆರ್ನು ಅಂಚೆತ್ತೆ ಮುಕುಲ್ ನೆನ್ನೆದ ಬಗ್ಗೆ ಪಾತೆರೊಂದುಲ್ಲೇರು ಶಾಲೆ ಪೋನಾಗ ಕುಕ್ಕುದ ಮರ ಕಲ್ತಕದಿನ ಅವು ಪೂರ ಪಾತೆರೊಂದಿತ್ತೆ ಎಂಕುಲು ಅಂಚ ಮುಕ್ಲೆ ನೆನ್ನೆ ಎನ್ನು ನಾನ್ ರಾಜಿಚ್ಚಿಗೆ ಪ್ರಸಾದ್ ಪಂದ ಹಾರ್ಟ್ ಕೊರೊಂದುಲ್ಲೇರು ರಂಜಿತ್ ಒಂದ್ ತೆಲ್ತೊಂದುಲ್ಲೇರು ಪ್ರೀತಿ ಓಕೆ ಪ್ರೀತಿ ಅಕ್ಕ ಬರ್ಪೆ ಅವೆ ಈನ ಲೈವ್ಗ್ಲ ಪಾತೆರ್ವೆ ಅವೆ ಮಂಡಿಗ ಅಮ್ಮ ದಾಸವಾಳ ಕಡೆಡ್ ಪಾಡೊಂದುಲ್ಲೇರಿತ್ತೆ ಹೌದಾ ದಾಸವಾಳದ ಕಡೆಡ್ ಪಾಡುನು ಅಮ್ಮ ಸಂಪು ಪಡೊಂದುಲ್ಲೇರು ರಂಜಿತ್ ಪಡೊಂದುಲ್ಲೇರು ಅಯ್ಯ ಕುಡ ಬ್ಲಾಕ್ ಆಪುಜ ಪ್ರಸಾದ್ ಕುಡ ಬ್ಲಾಕ್ ಆಪುಜ ಪ್ರಸಾದ್ ಅಂದ್ ದಾಸವಾಳ ಸಂಪೆ ಓಕೆ ಪ್ರೀತಿ ಅಕ್ಕ ಮಾತಿರ್ಗ್ಲೆ ಎಡ್ಡೆ ಆವಡ್ ಪರೊಂದುಲ್ಲೇರು ಎನ್ನ ಬಾಲ್ಯದ ಪಂಡಂಡ ಪೂರ ತೆಲ್ಪುವೆರ್ ಗ್ಯಾರಂಟಿ ಬಾಲ್ಯದ ಪಂಡ ಮಾತೆಲ್ಲ ತೆಲಿಪುನೆ ವಿಲಾಸಿನಿ ಸಿದ್ದಿನಿ ಅಂತ ಹೇಳ್ತಾ ಇದಾರೆ ಓಕೆ ವಿಲಾಸಿನಿ ಥ್ಯಾಂಕ್ ಯು ಸೋ ಮಚ್ ಪೂರ ಜಪ್ಪಡ್ ಪಂದು ಓ ಜೇವರೆ ಅವು ಜಪ್ತಿರ್ನಲ್ಲ ಬಂಗನೆ ಪ್ರಸದನ್ನ ಹುಳ ಜಾಸ್ತಿ ಆಪುಂಡು ಶೀತ ಯಾನು ಬಾಜಿ ಬನ್ನಿ ಆಂಡ ಕೂತು ಬರಲಿ ಅವೇ ಯಾನ್ ಲೆಕ್ಕಕ್ಕೆ ಬನ್ನಿ ಬಕೆಟ್ ನೀರು ಲೇಟ್ ಆಗ್ಬಿಡತ್ತೆ ಪ್ರಸಾದನ್ನ ದಾದೆ ಪ್ರಸಾದನ್ನ ಬಾರಿಡ್ಡೆ ಬೇಜಾರ್ ಅವು ಕೋಲ್ಡ್ ಆಪುಂಡು ಪುಣ್ಯಾತ್ಮ ಮಂದಿಯೇ ಕೂಡ ಕೋಲ್ಡ್ ಜಾಸ್ತಿ ಆಪುಂಡು ಸರ್ವೇ ಜನ ಸುಖಿನೋ ಭವಂತು ಪನೊಂದುಲ್ಲೇರು ಪಲ್ಲೆ ಸಂಪು ಪನೊಂದುಲ್ಲೇರು ಬೊಕ್ಕ ಏನ ಮಲ್ಪುನು ಕಸದ ಗಾಡಿ ಬಂದಿತ್ತು ಓಕೆ ಹೋಗಿ ಬನ್ನಿ ಓಕೆ ಥ್ಯಾಂಕ್ ಯು ವಿಲಾಸಿನಿ ಥ್ಯಾಂಕ್ ಯು ಸೋ ಮಚ್ ಓಕೆ ರಂಜಿತ್ ಪನೊಂದುಲ್ಲೇರು ಸರ್ವೇ ಜನ ಸುಖಿನ ಪ್ರಸಾದನ್ನ ಪ್ರೀತಿಸಿ ಸಪೋರ್ಟಿಂಗ್ ಸಂಪು ಯೋಗ ಮಂತದುಲ್ಲೇರು ನಾನು ಸಂಪುಡ ಪಾತ್ರೆ
ಸಂಪತ್ ಬ್ರೋ ಫುಲ್ ಯೋಗ ಧ್ಯಾನ ನನ್ನ ಸಂಪತ್ ಬ್ರೋ ಮಣಿಪುಜೇರು. ಥ್ಯಾಂಕ್ ಯು ಪ್ರೀತಿ, ಥ್ಯಾಂಕ್ ಯು. ಓಕೆ ಸಂಗೀತ ಅರಳುತ್ತದೆ ಬೊಕ್ಕ ಪ್ರೀತಿ ನೀನಿದೆ ಬೊಕ್ಕ ಸಂಪು ಬೈಲಕೆರೆ ಬೊಕ್ಕ ತಿಕ್ಕಾವೆ. ಓಕೆ 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 ರಂಜಿತ್, ಥ್ಯಾಂಕ್ ಯು ಸೋ ಮಚ್ ಲೈವ್ ಇವತ್ತು ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಅವೇ. ಪ್ರಸಾದ್ ನನ್ನೆ ಪೂಕೊಡೊಂದು ನೈಸ್ ಅಂತ ವಿಳಾಸಿ ಹೇಳ್ತಾ ಇದ್ದಾರೆ. ಓಕೆ ಓಕೆ ಥ್ಯಾಂಕ್ ಯು ವಿಳಾಸಿ. ರಂಜಿತ್ ಒಂತುಲೆ ಮಾರ್ರೆ ದೂರ ಪನದುಲ್ಲೇರು ಸಂಪತ್ ಬ್ರೋ ಲಕ್ಕೀರಿ ಧ್ಯಾನ ಲಕ್ಕೀರ್ ನೀರು ಸಂಪತ್ ಬ್ರೋ. ಥ್ಯಾಂಕ್ ಯು ವಿಲಾಸಿನಿ ಸಿಸ್ಟರ್. ಪ್ರೀತಿ ಅಕ್ಕ ಪ್ರೀತಿ ಅಕ್ಕ ಪ್ರೀತಿ ಅಕ್ಕ ಪನಂದು ಪ್ರೀತಿ ನೀನಿಲ್ಲದೆ ನಾನು ಹೇಗಿರಲಿ, ಪ್ರೀತಿ ಈ ನಂಬಿಕೆ ನನ್ನ ಬಾಳಿನಲಿ, ನಿನಗಾಗಿ ನಿನಗಾಗಿ ಈ ತನುಮನವೇ ನಿನಗಾಗಿ. ಥ್ಯಾಂಕ್ ಯು ವಿಲಾಸಿನಿ ಸಿಸ್. ರಂಜಿತ್ ಡ್ಯೂಟಿ ಆಕೆನೊಂದುಲ್ಲೇರು ಸಂಪು ಪಲ್ಲೆ ಪನೊಂದುಲ್ಲೇರು ರಂಜಿತ್. ವಿಲಾಸಿನಿ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಪ್ರೀತಿ ಅಕ್ಕ ಪ್ರೀತಿ ಅಕ್ಕ ಪ್ರೀತಿ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಸಂಗೀತ ಸಿಸ್ ಅಂತ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಪ್ರೀತಿ ಸಿಸ್, ವಿಲಾಸಿನಿ ಸಿಸ್ ಥ್ಯಾಂಕ್ ಯು ವಿಲಾಸಿನಿ ಸಿಸ್ ಥ್ಯಾಂಕ್ ಯು. ಸೂಪರ್ ಸಾಂಗ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಒಗ್ಗಟ್ಟಿನಲ್ಲಿ ಬಲವಿದೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ತದೆ. ಡಿಪಿ ಪಾಡಿ ಬೊಕ್ಕ ಪೂರ ಕಣ್ಣು ಪಾಡ್ದು ಡಿಪಿ ಕಲೆಪೆ ಅನ್ ಎಂಚಿನ ಬೊಡ್ಚಿ ಡಿಪಿ ಶೋಕುಂಡಿ ಪ್ರಸನ್ನ ಉಪ್ಪಡು ಡಿಪಿ ಇಪ್ಪಡು ಶೋಕುಂಡು ಅವು ಈರತೆ ಸರಿಯತೆ. ಓಂ ನಮಃ ಶಿವಾಯ ಪನೊಂದುಲ್ಲೇರು. ಓಕೆ ಓಕೆ ಸಂಪತ್ ಥ್ಯಾಂಕ್ ಯು. ಮಂಗಳೂರಿನ ಪರಿಸರ ದೈತ್ಯ ಪ್ರತಿಭೆ ಸಂಪು ಬೈಲಕೆರೆ ಅಂತ ಹೇಳ್ತಾ ಇದ್ದಾರೆ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಬಾರಿ ಶೋಕದ ಪದ್ಯ, ಇಷ್ಟದ ಪದ್ಯ ಪ್ರೀತಿ ಸಿಗ್ತಾವ್. ಒಗ್ಗಟ್ಟಿನಲ್ಲಿ ಖುಷಿ ಇದೆ ಅಂತ ಹೇಳ್ತಾ ಇದ್ದಾರೆ ವಿಲಾಸಿನಿ ಸಿಸ್. ಹೌದು ಸಿಸ್, ಅದು ನಿಜವಾದ ಮಾತು. ಒಗ್ಗಟ್ಟಿನಲ್ಲಿ ಬಲವಿದೆ, ಖುಷಿ ಇದೆ. ರಂಜಿತ್ ಥ್ಯಾಂಕ್ಸ್ ಪನೋದುಲ್ಲೇರು ಸಂಪತ್ ಪೂಜಾರಿ ಅವರು. ಓ ಈ ಸಿಂಪಲ್ ಬಾಯ್ ದೀಪ ಓ ಆಂಟಿಗೆ ಎಂಚಿನ ಆಂಟಿ ಸಿಂಪಲ್ ಬಾಯ್ ಒಡೆಪೋದಿತ್ತರಿಯೇ ಮಸ್ತ್ ದಿನ ಬರಂದೆ ನಾನೇ ಸುದ್ದಿ ಅಜ್ಜಿ. ಥ್ಯಾಂಕ್ ಯು ವಿಲಾಸಿನಿ ಸಿಸ್. ಮಾತೇರ್ಗಳ ಎಡ್ಡೆ ಅವಾರ್ಡ್ ಒನ್ಸ್ ಅಗೇನ್. ಥ್ಯಾಂಕ್ ಯು ರಂಜಿತ್ ಅವರೇ. ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದಕ್ಕೆ. ಥ್ಯಾಂಕ್ ಯು ಹಾಗೆ ಸಪೋರ್ಟ್ ಮಾಡುತ್ತಲೇ ಇರಿ ನಮಗೆ ಅಂತ ಹೇಳ್ತಾ ಇದ್ದೇನೆ. ಪ್ರೀತಿ ನೀನಿಲ್ಲದೆ ನಾನು ಹೇಗಿರಲಿ ಅಂತ ಹೇಳ್ತಾ ಇದ್ದಾರೆ ಪ್ರೀತಿ ಅವರೇ. ಸ್ವತಃ ಅವರೇ ಹೇಳ್ತಾ ಇದ್ದಾರೆ ಪ್ರೀತಿ ನೀನಿಲ್ಲದೆ ನಾನು ಹೇಗಿರಲಿ ಅಂತ. ಈಗ ಅವರ ಹತ್ರವೇ ಕೇಳುವ ಹೇಗೆ ಇರಲಿ ಅಂತ. ವಿಲಾಸಿನಿ ಸಿಸ್ಟರ್ ಸಪೋರ್ಟಿಗೆ ಥ್ಯಾಂಕ್ ಯು. ಆವು ಪಂಡಿ ಬೊಕ್ಕನೆ ಎಂಚಾತೀನಿ ಯಾನ್ ಕಲಪೆ ಡಿಪಿ ಬೊಡ್ಚಿ ಪ್ರಸನ್ನ ಡಿಪಿ ಕಲೆ వచ్చి ಉಪ್ಪಡಿ ಶೋಕುಂಡು ಯಾನ್ ಪನಿ ಬಕ್ಕಂಚಾಯ್ನ ಪಾಡಿ ಬಕ್ಕಂಚಾಯ್ನ ಇಚ್ಚಿ ಅಂಚದ ಇಚ್ಚಿ ಪ್ರಸನ್ನ ನಾವು ಸಿಂಪಲ್ ಬಾಯ್ ಬತ್ತಿರತ್ತೆ. ಸಿಂಪಲ್ ಬಾಯ್ ಪ್ರಸನ್ನವರ ದೃಷ್ಟಿ ತೆಪ್ಪಲಿ ಸಿಂಪಲ್ ಬಾಯ್ ಆರ್ ಪಾಪ ಡಿಪಿ ಪಾಡ್ದಾನ್ ಕೋಡೆ ಪಂಡೆ ಸಿಂಪಲ್ ಬಾಯ್ ದೃಷ್ಟಿ ತೆಪ್ಪಾಗ ಒಂಚೂರು ದೆಪ್ಪಲಿ ಅರೆ ದೃಷ್ಟಿ ಕೊಡ್ದುನ್ಗೆ ಮ್ಯೂಸಿಕ್ ಯಾನ್ ಕೊರ್ಪೆ ಸಾಂಗ್. ಓಕೆ ಮ್ಯೂಸಿಕ್ ಈರ್ ಕೊರ್ಲಿ ಈರ್ ಅಲ್ಪನೆ ಕೊಲ್ದು ಮ್ಯೂಸಿಕ್ ಕೊರ್ಲಿ ಬೆಸ್ಟ್. ಆಂಟಿ ಚಾಪರ್ಯಾರ ಇಜ್ಜಿ ಇರಿಗ್ ವಾ ಆಂಟಿ ಯಾನ್ ಅಂಕಲ್ ಪನ್ಪೆ ಸಿಂಪಲ್ ಬಾಯ್ ಯಾನ್ ಇರಗ ಆಂಟಿಯ ಮಾರಾಯರೆ ಇರ್ 10ನೇ ಕ್ಲಾಸ್ ತಾಯನ. ವಿಲಾಸಿನಿ ಸಿಸ್ ಥ್ಯಾಂಕ್ ಯು. ಇಪ್ಪಡು ಪ್ರಸಾದ್ ಪನದುಲ್ಲೇರು ಉಪ್ಪಡು ಪ್ರಸಾದ್ ಅನ್ನ ಉಪ್ಪಡು ಶೋಕುಂಡವು ಪುಟ ಕಣ್ಣು ಬೂರಿಜಿತ್ತು ಸಿಂಪಲ್ ಬಾಯ್ ಕಣ್ಣು ದೆಪ್ಪು ಇರಿತ್ತು ತುಲೆ. ಸಿಂಪಲ್ ಅಣ್ಣ ನಮಸ್ತೆ ಪನದುಲ್ಲೇರು. ಜೇನಿನ ಗೂಡು ಪನದುಲ್ಲೇರು ಎಂಕ್ ದೃಷ್ಟಿ ಕಲೆ ಓಡು ಇತ್ತೆ ಅನ್ನ ದೃಷ್ಟಿ ಕಲೆ ಓಡು ಯಾನ್ ಅಹಮದಾಬಾದ್ಗೆ ಹೋದು ಇತ್ತೆ ಗುಜಿರಿ ವಿಮಾನದ ಪಾರ್ಟ್ ಬೆಚ್ಚರೆ போத்தினே ಸಿಂಪಲ್ ಬಾಯ್ ಅಹಮದಾಬಾದ್ಗೆ. ವಿಲಾಸಿನಿ ಸಿಸ್ ಸಪೋರ್ಟಿಂಗ್ ಅಲ್ಲಿದೆ. ಥ್ಯಾಂಕ್ ಯು. ಪ್ರೀತಿ ನೀ ಇಲ್ಲದೆ ನೀವು ಬೊಲ್ಲದಲ್ಲಿ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಶ್ರೀ ಯಾನ್ ತಪಸ್ಸಿರುಳ್ಳೆ ಡಿಸ್ಟರ್ಬ್ ಮಲ್ಪೋಚಿ ಅಂದಿ ಸಂಪತ್ ಬ್ರೋ ಈ ತಪಸ್ಸರು ಕೊಲ್ದಿತ್ತಲ್ಲ ಏಕಡ್ ಬಕ್ಕ ರಂಜಿತ್ ಡಿಸ್ಟರ್ಬ್ ಮಲ್ತಿರ ತೀರೇನ್ ಇತ್ತೀರ್ ಕುಲ್ಲಿ ತಪಾಸರಿ ಕುಲ್ಲಿ. ಥ್ಯಾಂಕ್ ಯು ವಿಲಾಸಿನಿ ಸಿಸ್. ಥ್ಯಾಂಕ್ ಯು ವಿಲಾಸಿನಿ ಸಿಸ್. ಥ್ಯಾಂಕ್ ಯು ಸೋ ಮಚ್. ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ಹಗಲಿರಲಿ
ದುಳಿರಲಿ ನೀನಿರದೆ ಹೇಗಿರಲಿ ನನ್ನ ತುಂಬು ಹೃದಯ ನೀ ತುಂಬಿದೆ ನಿನ್ನ ಈ ತುಂಬು ಪ್ರೀತಿಯನು ಕಣ್ಣ ಹಾಡಂತೆ ಕಾಯುವೆನು. ಬಾಯ್ ಸಿಸ್ 30 ನಿಮಿಷ ಆಯ್ತು. ಓಕೆ ವಿಲಾಸಿನಿ ಸಿಸ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಬರ್ತೇನೆ. ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದು ಸಪೋರ್ಟ್ ಮಾಡಿದೆ, ಥ್ಯಾಂಕ್ ಯು. ಫ್ಲೈಟ್ ದ ತಗಡು ಪೀಸ್ ಬೆಜ್ಜರೆ ಪೋದಿತ್ತೆ ತಿಕ್ಕಣೆ ಪೀಸ್. ಥ್ಯಾಂಕ್ ಯು ಸಿಸ್, ಥ್ಯಾಂಕ್ ಯು ಸೋ ಮಚ್ ವಿಲಾಸಿನಿ ಸಿಸ್, ಥ್ಯಾಂಕ್ ಯು. ಜಿಲಾಬಿ ಸುರಾತ್ ఈవనతే సింపుల్ బ్యాగ్ ఏపతుండలే జిలాబీ సురాపి ఓ సింపుల్ అన్న దూర పోతారు అవు దాద పోస్ట్ పాಡ್ದಿನಿ ಡಿಲೀಟ್ ಮಲ್ಪುಲೆ ದಾದ ಪೋಸ್ಟ್ ಪಾಡ್ದಿರಿ ಯಾನ್ ತೂತಿನಿ ಎಜ್ಜಿ ನೈಸ್ ಲೈವ್ ಅಂತ. ಥ್ಯಾಂಕ್ ಯು ವಿಲಾಸಿನಿ ಸಿಸ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ತುಂತುರು ಅಲ್ಲಿ ನೀರ್ ಹಾಡು ಆದ್ರೆ ಇನಿ ಮೂಕು ಬ್ಲಾಕ್ ಬಕ ದಾಸವಾಳದ ಮಂಡಿಗೆ ಪಾಡ ಮೂಕು ಬ್ಲಾಕ್ ಅಪ್ಜೆ ದಾದ ಗೊತ್ತನೆ ನಸಲ್ ಡ್ರಾಪ್ಸ್ ಬಂದು ತಿಕ್ಕೊಂಡಿಯೆ ಡಾಕ್ಟರ್ ಕೇಂದ್ರಿತ್ತು ನೀರು ಮೂಕು ಬ್ಲಾಕ್ ನಸಲ್ ಡ್ರಾಪ್ಸ್ ತಿಕ್ಕೊಂಡು ಅವು ಪಾಂಡ ಬ್ಲಾಕ್ ಕಮ್ಮಿ ಹಾಕೊಂಡು. ಸೂಪರ್ ಲೈವ್ ಅಂತ ಹೇಳಿ ಬಾಯ್. ಓಕೆ ವಿಲಾಸಿನಿ, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದಕ್ಕೆ, ಥ್ಯಾಂಕ್ ಯು. ಉಪ್ಪಡಿ ಪ್ರೀತಿ ಅಕ್ಕ ಪನದಲ್ಲಿರು ತುಂತುರು ಬೇಡ ಕುಣಿದು ಬಾರೆ ಪಲ್ಲೆ ಅವು ಅವೇ ಕುಣಿದು ಬಾರೆ ನಲಿದು ಬಾರೆ ಜೀವಕ್ಕೆ ಜೀವ ತಂದವಳೆ ಬಾನಿಗೇರಿ ಹಾರುವ ಬಾರೆ ಬಲವೇ ವಿಸ್ಮಯ ಕುಶಲವೇ ಕ್ಷೇಮವೇ ಓ ನನ್ನ ಪ್ರೀತಿ ಪಾತ್ರಳೇ ಓದಮ್ಮ ನನ್ನ ಓಲೆ ಹೃದಯ ಬಾವಲೀಲೆ. ಈ ಭೂಮಿ ಬಣ್ಣದ ಬುಗರಿ ಆ ಶಿವನೇ ಚಾಟಿಕಣೋ ಲಲಲ ಲಲಲ. ಪೋಲಿಯೋ ಡ್ರಾಪ್ಸ್ ಪಾಡುದು ಪಂಡು ದಾದೆ ಪೋಲಿಯೋ ಡ್ರಾಪ್ಸ್ ಪಾಡಿ ಫ್ರೀ ಬಾಯ್ ಸಂಪತ್ ಪೂಜಾರಿ ಅವ್ರು ಬಾಯ್ ಪನದಲ್ಲಿ. ಓಕೆ ಬಾಯ್. ನಾನು ಪೋಪೆ ಬಾಯ್. ಓಕೆ ಅಲ್ಲ ಪೋಪಿನಿ ಕುಶಲವಿಲ್ಲ ಕ್ಷೇಮವಿಲ್ಲ ನಾನು ಬೆಡ್ ಪ್ರಸಾದನ್ನ ಬೇಗ ಹುಷಾರಲ್ಲಿ ಅವೇ ಬೇಗ ಜ್ವರಪುರ ಕಮ್ಮಿ ಆಡ್ ಬೇಗ. ದೊಮ್ಮು ಬೈದಿನ ಕುಂಟು ರಾಶಿಂಡ್. ಓಕೆ ಅಲ್ಲ ನನ್ನ ಲೈವ್ ಎಂಡ್ ಮಾಡ್ಕೊಂಡು ಬಾಯ್ ಅವೇ ಬಾಯ್ ಪ್ರೀತಿ ಸಿಸ್, ಬಾಯ್ ಸಂಪತ್ ಬಾಯ್ ರಂಜಿತ್, ಬಾಯ್ ಪ್ರಸದನ್ನ ಪೂರಿಗ್ಲ ಬಾಯ್ ರಕ್ಷಿತ್ ಬಕ ಬಾಯ್ ವಿಲಾಸಿನಿ ಸಿಸ್ ಮಾತೆಗ್ಲ ಬಕ ಮಾತಿರಿಗ ಧನ್ಯವಾದ ಪನೊಂದುಲ್ಲೆ ದಾಯ್ ಪಂಡ ಮಾತೆಲ್ಲ ಲೈವ್ ಬತ್ತ ಸಪೋರ್ಟ್ ಮಾಡ್ತೀನಿ ಮಾತೆಲ್ಲ ತಿಳಿಪಾಯರೆ ನಾನು ಮಸ್ತ್ ತಿಳಿಪಾಯರೆ. ಥ್ಯಾಂಕ್ ಯು ಸೋ ಮಚ್ ಮಾತೆರಿಗ್ಲ ಒಂಜಿ ಗಂಟೆ ಟೈಮ್ ಪೋಯ್ನ ಗೊತ್ತಾಯ್ಜಿ ಅಂಚೆನೆ ಬೈಯಡ್ 4:30 ಹಿಡ್ದು 5:30 ಮುಟ್ಟ ಐಜಿನ 5 ಗಂಟೆ ಹಿಡ್ದು 6 ಗಂಟೆ ಲೈವ್ ಉಂಡು ಬತ್ತ ಸಪೋರ್ಟ್ ಮಾಡ್ಲಿ. ಓಕೆ ಥ್ಯಾಂಕ್ ಯು ಬಾಯ್ ಮಾತೆ ಸಿಂಪಲ್ ಬಾಯ್ ಸಿಂಪಲ್ ಬಾಯ್ ಮಾತಿರ್ಗ್ಲ ಪ್ರೀತಿ ಸಿಸ್ ಬಾಯ್ ಸಿಂಪಲ್ ಬಾಯ್ ಪೂರಿಗ್ಲ ಬಾಯ್. ಮತ್ತೆ ನಮ್ಮ ನಿಮ್ಮ ಸಿಗುವ. ಓಕೆ ಬಾಯ್ ಆಲ್. ರಂಜಿತ್ ಪ್ರೀತಿ ಅಕ್ಕ ಈರು ಸಿರಿಮನೆ ಫಾಲ್ಸ್ ಪೋತಾರೆ ಈರು ಬೇರೆ ಲೈವ್ ಎಂಡ್ ಮಾಡುವಾಗ ಸಿರಿಮನೆ ಫಾಲ್ಸ್. ಕ್ಯಾಮರಾಮ್ಯಾನ್ ಪ್ರಸಾದ್ ಜೊತೆ ಆಂಕರ್ ಸಂಗೀತ. ನಿರಂತರ ಸುದ್ದಿಗಾಗಿ ನೋಡುತ್ತಾ ಇರಿ ಶ್ರೀದುರ್ಗಾ ತುಳು ಅಂಡ್ ಕನ್ನಡ ಲಾಗ್ಸ್. ಬಾಯ್ ಥ್ಯಾಂಕ್ ಯು ಬಾಯ್. ಕೊಂಚ ಅರ್ಜೆಂಟ್ ಕಾಲ್ ಬರೋದುಂಡು.